ಶಿವಾಲಯ ಪರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾರಿ ತಗಿಸು ನಾಡಿನ ವೈರಿಯ ಕಡಲ ತಡಿಯಿಂದೋಡಿ ಬನ್ನಿರಿ ಮಲ್ಲಿನ ತುತ್ತ ನೊರೆಸುತ್ತ ಕೆಲವು ನಿಶ್ಚಿತವೆನ್ನಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಬಲಿಗೆ ಹಸಿರಿಹ ಶಸ್ತ್ರ ಹಿರಿಯುತ್ತ ಶತ್ರು ಸೇನೆಯ ಹಿರಿಯಿರಿ ಶತ್ರು ಸೇನೆಯ ಹಿರಿಯಿರಿ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾರಿ ತಗಿಸು ನಾಡಿನ ವೈರಿಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾರಿ ತಗಿಸು ನಾಡಿನ ವೈರಿಯ ಮೂರು ದಿಕ್ಕಿನ ಕಡಲ ತಡಿಯಿಂದೋಡಿ ಬನ್ನಿರಿ ಮಲಗಿ ದುಃಖಿನ ತುಕ್ಕ ನೊರೆಸುತ್ತ ಕೆಲವು ನಿಶ್ಚಿತವೆನ್ನಿರಿ ಯಾವ ಮಾತೆಯ ಯಾವ ಮಣ್ಣಿನ ಮಕ್ಕಳೆಂಬುದ ತೋರಿರಿ ಬದಿಗೆ ಹಸಿದಿಹ ಶಸ್ತ್ರ ಹಿರಿಯುತ್ತ ಶತ್ರು ಸೇನೆಯ ಹಿರಿಯಿರಿ ಶತ್ರು ಸೇನೆಯ ಹಿರಿಯಿರಿ ವರ ಹಿಮಾಲಯ ಪರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾರಿ ತಗಿಸು ನಾಡಿನ ವೈರಿಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವೊಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನಗಾರಿ ತಗಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ಗೆಲುದನಿಯು ಗುಡುಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮ್ಮದೆನಿಸಿವೆ ಭರವಸೆಯ ನಾಳೆಗಳು ನಮ್ಮದೆನಿಸಿವೆ ಶತಕವಿಯ ನಡೆದು ಮರುಶತಕವಿಗೋ ಹಿಂದುತ್ತ ವೀರರಸ ಹೊನ್ನಲುಡಿಸಿದೆ ನಾಳೆಗಳು ನಮ್ಮದೆನಿಸಿವೆ ಭರವಸೆಯ ನಾಳೆಗಳು ನಮ್ಮದೆನಿಸಿವೆ ಭರವಸೆಯ ನಾಳೆಗಳು ನಮ್ಮದೆನಿಸಿವೆ ಕತ್ತಲೆಯ ಕೌರವರು ಸುತ್ತನುರೆದಿದ್ದರು ದೌರ್ಬಲ್ಯಗಳು ಇನ್ನೆಲ್ಲಿ ಕಾಣ ಪಾಂಚಜನ್ಯವು ಮೊಳಗೆ ಪ್ರೇಮಯೋಗದ ಕರೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆ ರಾಸರುಗಳಿಲ್ಲದೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮ್ಮದೆನಿಸಿವೆ ಭರವಸೆಯ ನಾಳೆಗಳು ನಮ್ಮದೆನಿಸಿವೆ ನಮಗೂರ್ವಳಿ ತಾಯಿ ನಿತ್ಯ ವಾತ್ಸಲ್ಯಮಯ ಅವಳು ಸಲಹಿದ ಸುತರು
ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಮತಾಂತರ ಆಮಿಷವನ್ನಿಟ್ಟು ನಾಡಿನ ನಾಡಿನ ವ್ಯಾಪಿಸಿದೆ ಸ್ವತ್ವ ಮರೆಸಿ ವಿದೇಶಿಯ ಮೆರೆಸು ಭ್ರಮೆಗಳ ಬದುಕನ್ನು ರೂಪಿಸಿವೆ ವಿಭಜನಗಳ ಧೈರ್ಯ ಮೇರುಗಳ ಕಂಪಿಸಿದೆ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಸೋಲು ಸಲ್ಲಡಗೆ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಶತಕವಿದ ನಳಿದು ಮರುಶತಕಕ್ಕಿದು ಹಿಂದುತ್ವ ವಿರಸ ಹೊನಲುಣಿಸಿದೆ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಾಳೆಗಳು ನಮದೆವಿಲ್ಲಿ ನಾಳೆಗಳು ನಮದೆನಿಸಿವೆ ರಾಮಾಯ ರಾಮಭದ್ರಾಯ ರಾಮಚಂದ್ರ ವೇಧಸೆ ರಘುನಾಥಾಯ ಸೀತಾಯ ಪತಯ ನಮಃ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् जय जय हनुमान जय गुरु जय जय पवमान 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 पवन पुत्र हनुमान की जय आंजनेय बल भीमा भक्तवल अतुलित बलधाम हनुमंत यम रक्षिसो राम भक्तरनु उद्धरिसो हनुमान जय गुरु जय जय पवमान जय जय हनुमान जय गुरु जय जय पवमान आंजनेय बल भीमा भक्तवर अतुलित बलधाम हनुमंत यम रक्षिसो राम भक्तरनु उद्धरिसो जय जय हनुमान जय गुरु जय जय पवमान जय जय हनुमान जय गुरु जय जय पवमान पवन पुत्र हनुमान की जय जय हनुमान जय पवन बुद्धिर्बल धैर्यಗಳ करुणिसो जय जय हनुमान जय गुरु जय जय पवमान निर्भयत्व आरोग्य करुणिसो जय जय हनुमान जय गुरु जय जय पवमान वाक्पटुत्व
ಹರಿ ಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿ ಸ್ಮರಣೆ ಕರುಣಿಸೋ ವಾಕ್ಪಟುತ್ವ ಹರಿ ಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಪವನಪುತ್ರ ಹನುಮಾನ್ ಕಿ ಜೈ ಆಂಜನೇಯ ಫಲ ಭೀಮ ಭಕ್ತವನ ಅತುಲಿತ ಫಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ಭಕ್ತರನ್ನು ಉದ್ಧರಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹರಬೇಕು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನಪುತ್ರ ಹನುಮಾನ್ ಕಿ ಜೈ 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 ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂರು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ರಾಮ ಸ್ಮರಣೆ ಕೊಡು ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ನೀವು ಕೂಡ ಹಾಡಬೇಕು ಹಾಡ್ತೀರಾ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಈ ಕಡೆಯಿಂದ ಕೇಳಿಸಿಲ್ಲ ಆ ಕಡೆಯಿಂದ ಮಧ್ಯದಿಂದ ಕೇಳಿಸ್ತದೆ ಈ ಕಡೆಯಿಂದ ಎಡಬದಿಯಿಂದ ಬಲಬದಿಯಿಂದ ಹಿಂದುಗಡೆಯಿಂದ ಮುಂದುಗಡೆಯಿಂದ ಒಟ್ಟಾಗಿ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಓಕೆ ಒಂದು ಸ್ಪರ್ಧೆ ಗಂಡಸರಿಗೆ ಹಾಗೇನೆ ಹೆಂಗಸರಿಗೆ ಯಾರು ನಾನು ಹೇಳಿದಾಗೇನೆ ಯಾಕೆಂದ್ರೆ ಇದು ಹನುಮಂತನ ಭಕ್ತಿಗೀತೆ ಈ ಹನುಮಂತನ ಭಕ್ತಿಗೀತೆಯೊಂದಿಗೆ ರಾಮನ ಸ್ಮರಣೆ ಮಾಡಿದ್ರೆ ಇನ್ನಷ್ಟು ಈ ಒಂದು ಹಾಡಿಗೆ ಶಕ್ತಿ ಬರ್ತದೆ ಹಾಗೇನೆ ತಾವೆಲ್ಲರೂ ಕೂಡ ಹನುಮಂತನ ಕೃಪೆಗೆ ಪಾತ್ರರಾಗ್ತೀರಿ ಎಲ್ಲದರಲ್ಲಿ ಕೂಡ ಲೇಡೀಸ್ ಫಸ್ಟ್ ಅಂತ ಹೇಳ್ತಾರೆ ಆದ್ರಿಂದ ಮೊದಲಿಗೆ ಹೆಂಗಸರಿಗೆ ನಾನು ಹಾಡಿದಾಗ ಯಾರೆಲ್ಲ ಹಾಡ್ತಾರೆ ಹೆಂಗಸರು ಹಾಡ್ತಾರೆ ಗಂಡಸರು ಹಾಡ್ತಾರೆ ಅವರಿಗೆ ನಮ್ಮ ಸಂಗೀತ ಬಳಗದ ಪರವಾಗಿ ಒಂದು ಚಪ್ಪಾಳೆಯ ಒಂದು ಅಭಿನಂದನೆ ಕೂಡ ಇದೆ ಸಮಯದ ಅಭಾವ ಇದೆ ಎರಡೆರಡು ಮೂರು ಅವಕಾಶ ಅಷ್ಟೇ ಮೊದಲಿಗೆ ಹೆಂಗಸರಿಗೆ ಶ್ರೀರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ಅಲ್ಪ ಹಿಂಗೆ ಅಂಜು ಬಾರಿ ಒಂದು ಅಂದಾಜು ಮತ್ತು ಪಿರವಡ ಆತ ಬೊಬ್ಬೆ ಪಾಡುವ ಮಾರಿ ನಿಕ್ತಾನೆ ಮೂರು ಸ್ವರ ಬರ್ಪೂಜೆ ಅಂಜದಲ್ಲ ಜೊತೆ ಓಕೆ ಅಕೇರಿದ ಅವಕಾಶ ಶ್ರೀರಾಮ್ ಜೈ ಜೈ ರಾಮ್ ಅಂಜನಗಳಿಗೆ ಏನಾರದ ಏದು ಗಟ್ಟಿ ಕೊಂಡರಿಂದ ಇತ್ತ ಅಂಜನಕ್ಕೆ ಗಂಡಸರಿಗೆ ಹೆಂಗಸರಿಗೆಲ್ಲ ಶ್ರೀರಾಮ್ ಜೈ ಜೈ ರಾಮ್ ಫಸ್ಟ್ ಮೊದಲ ಹಂತದಲ್ಲೇ ಹೆಂಗಸರನ್ನು ಮೀರಿಸಿದ್ದಾರೆ ಎರಡನೇ ಅವಕಾಶ ಹೇಗಿರಬೇಕು 2 ಬಟ್ಟಲ್ಲ 3 ಬಟ್ಟಲ್ಲ 10 ಪಟ್ಟು ಹೆಚ್ಚಿರಬೇಕು ಶ್ರೀರಾಮ್ ಜೈ ಜೈ ರಾಮ್ ಕೊನೆಯ ಅವಕಾಶ ಶ್ರೀರಾಮ್ ಜೈ ಜೈ ರಾಮ್ ಗಂಡಸರಿಗೆ ಧನ್ಯವಾದ ನಮ್ಮ ಸಂಗೀತ ಬಳಗದ ಪರವಾಗಿ ಅವೇ ಒಂಜೊಂದಕ್ಲಿಗೆ ಪಾತೆರ ಬಿಡ್ತೀನಿ ಅಂಜೋನಕ್ಲು ಪಾತೆರ್ಲ ಅಂತ ಅಂಜೋನಕ್ಲು ವೀಟ್ಲ ಕಮ್ಮಿ ಇಚ್ಚಿರು ಪಾತೆರ ಇಟ್ಲ ಅದಲ್ಲ ಪಿರೈತೇರು ಸೊರಕೆಂಡ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಗಂಡಸರು ಹಾಡಿದಾಗ ಎಷ್ಟು ಗಟ್ಟಿ ಇತ್ತು ಹೆಂಗಸರು ಹಾಡಿದಾಗ ಎಷ್ಟು ಗಟ್ಟಿ ಇತ್ತು ಈಗ ಒಗ್ಗಟ್ಟಿನಲ್ಲಿ ಇಬ್ಬರು ಗಂಡಸರು ಹೆಂಗಸರು ಹಾಡಿದಾಗ ಎಷ್ಟು ಗಟ್ಟಿ ಬರ್ತದೆ ನೋಡುವ ಓಕೆ ಸರಿ ಅಲ್ಲ ಶ್ರೀರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್ ತಾಟಿ ಪಟ್ಟ ಚಪ್ಪಾಳೆ ಹೊಡಿಲಿಕ್ಕೆ ಒಮ್ಮೆ ಜೋರಾಗಿ ಚಪ್ಪಾಳೆ ಇನ್ನು ಜೋರಾಗಿ ಓಕೆ ನಾನು ಚಪ್ಪಾಳೆ ಹೊಡಿಲಿಕ್ಕೆ ಯಾಕೆ ಹೇಳಿದ್ರೆ ಅಂದ್ರೆ ಚಪ್ಪಾಳೆಯೊಂದಿಗೆ ಹಾಡಬೇಕು ಹೇಗೆ ಗೊತ್ತಾ ಶ್ರೀರಾಮ್ ಜೈ ಜೈ ರಾಮ್
श्रीराम जय राम जय जय राम श्रीराम जय जय राम पवन पुत्र हनुमान की श्री रामचंद्र की बोलो भारत माता की राम स्मरण कोडु श्रीराम जय राम राम सेವೆಯ कोडु श्रीराम जय राम रामायणದ ಕಥೆಯೊಳು ಬಂದು ಕೂರು जय जय हनुमान जय गुरु जय जय हनुमान जय जय हनुमान जय गुरु जय जय हनुमान दास ಕೆಟ್ಟವನು ತಮಾರುತಿ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ दास ಕೆಟ್ಟವನು ತಮಾರುತಿ ಹನುಮ दास ಸಾರ जय जय हनुमान जय गुरु जय जय पम जय जय हनुमान जय गुरु जय जय पम हरि जय जय हनुमान जय गुरु जय जय पम जय जय हनुमान जय गुरु जय जय पम पवन पुत्र हनुमान आंजनेय बल भीम भक्तवರ ಅತುಲಿತ ಫಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ಭಕ್ತರನ್ನು ಉದ್ಧರಿಸೋ जय जय हनुमान जय गुरु जय जय पवन हरि जय जय हनुमान जय गुरु जय जय पवन आंजनेय बल भीम भक्तवರ ಅತುಲಿತ ಫಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ಭಕ್ತರನ್ನು ಉದ್ಧರಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन हरि जय जय हनुमान जय गुरु जय जय पवन पवन पुत्र हनुमान की श्री रामचंद्र की बोलो भारत माता की धन्यवाद जननी समान तू है तेरे लिए जिएंगे तेरे लिए बनेंगे तेरे लिए जन्म भर हम साधना करेंगे हम अर्चना करेंगे ये जन्मभूमि भारत ये वंदनीय भारत ये कर्मभूमि ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಸೋಮೇಶ್ವರ ವಲಯದ ಹಿಂದೂ ಸಂಗಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಮ್ಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡ್ತಾ बोलो भारत माता की बोलो भारत माता की बोलो भारत माता की ವಂದೇ ವಂದೇ ವಂದೇ. ಹೊಂದಿರುವ ಸಜ್ಜನ ಬಂಧುಗಳು ಮಾತೆಯರು ಮತ್ತು ಎಲ್ಲರೂ ಕೂಡ ಒಂದು ನಿಯಮವನ್ನು ಗಮನಿಸಿ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಹೊಸ ಉರುಪು ನೀಡಿ ರಾಷ್ಟ್ರ ಭಕ್ತಿಯನ್ನ ಬಡಿದೆಬ್ಬಿಸಿದಂಥ ಗೀತೆ ಅದು ಒಂದೇ ಮಾತರಂ ರಚನೆಯಾಗಿ ಸರಿಸುಮಾರು 150 ವರ್ಷ ಪೂರ್ಣ ಆಗಿರುವಂತಹ ಈ ಶುಭ ಸಂದರ್ಭದಲ್ಲಿ ಕೂಡ ಬಂಕಿಮಚಂದ್ರ ಚಟರ್ಜಿ ಅವರ ಸಾಹಿತ್ಯವನ್ನು ನೆನಪಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಆ ಒಂದು ಭಾರತ ಮಾತೆಯನ್ನು ಅತ್ಯಂತ ಗೌರವದಿಂದ ಪೂಜನೀಯ ಸ್ಥಾನದಿಟ್ಟುಕೊಂಡು ಗೌರವಿಸಿದ ಹೆಗ್ಗಳಿಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅದರ ಧ್ಯೇಯ ಚಿಂತನೆ ಅಳವಡಿಸಿಕೊಂಡು ಒಂದೇ ಮಾತರಂ ಗೀತೆಯ ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಕಣ್ಣೀರು ತೋಟ ವೀರ ಸಾರ್ವಕರ ಶಾಖೆಯ ಮಾತೆಯರು ಮತ್ತು ವಿದ್ಯಾರ್ಥಿಗಳಿಂದ ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ. पुलकित
बलाक्यनुमा तो बले बहुबलधरिणि नमामि तरिणि रिपुदलवरिणि मातरं वन्दे मातरम् तुमि विद्या तुमि धर्मा तुमि हृदि तुमि मर्मा त्वं हि प्राणाः शरीरे बहुते तुमि मा शक्ति हृदये तुमि मा भक्ति तुम्हारो प्रतिमा गढ़ी मंदिरे मंदिरे वंदे मातरम् त्वं हि दुर्गा दश प्रहरणधारिणी कमला कमलदल विहारिणी वाणी विद्यादारिणी नमामि त्वां नमामि कमला ममला अतुला सुजला सुफला मातरम् वन्दे मातरम् श्यामला सरला सुस्मिता भूषिता तरणि भरणि मातरं वन्दे मातरम् वन्दे मातरम् वन्दे मातरम् ಬಂಧುಗಳೇ, ಅಣುರೇಣು ತೃಣಕಾಷ್ಟುಗಳನ್ನು ಗೌರವಿಸುವಂತಹ ಒಂದು ಸಂಪ್ರದಾಯ ಅದು ಭಾರತೀಯರಿಗಿದೆ. ಭಾರತಾಂಬಿಯೇ ಜನಿಸಿ ನಿನ್ನಳು ಧನ್ಯನಾದಿನ ದೇವಿಯೇ ನಿನ್ನ ಕಂಗಡ ಪುಣ್ಯ ಕಾಂತಿಯೋಳ್ ಎನ್ನ ಕಂಗಡ ತೆರೆದುನೆಂಬಂತ ಮಾತು ಕೂಡ ಅಕ್ಷರ ಸತ್ಯ. ಒಂದೇ ಮಾತರಂ ಗೀತೆಯೊಂದಿಗೆ ಕಾರ್ಯಕ್ರಮ ಚಾಲನೆ ದೊರೆತಿದೆ. ಇನ್ನು ಮುಂದೆ ಇವತ್ತಿನ ಐತಿಹಾಸಿಕ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ. ಪ್ರಾಸ್ತಾವನೆ ಮತ್ತು ಸ್ವಾಗತದೊಂದಿಗೆ ಪ್ರವೀಣ್ ಬಸ್ತಿ. बोलो भारत माता की, बोलो भारत माता की, बोलो भारत माता की. ಬಂಧುಗಳೇ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ವಿಶೇಷವಾಗಿ ಹಿರಿಯರು ಒಂದು ಮುನ್ನುಡಿಯಿಟ್ಟು ಮಾಡಿದಂತಹ ಕಾರ್ಯಕ್ರಮ. ನಾವೆಲ್ಲರೂ ಹಿಂದೂ ಸಮಾಜೋತ್ಸವ ಅಂದ್ರೆ ನೆಹರು ಮೈದಾನದಲ್ಲಿ ಒಂದು ಒಟ್ಟುಗೂಡಿ ನಾವೊಂದು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಕಾಲಘಟ್ಟದಲ್ಲಿ ಬಹಳೊಂದು ಉತ್ಸಾಹದಲ್ಲಿ ನಮ್ಮ ಉಳ್ಳಾಲ ತಾಲೂಕಿನ 10 ಮಂಡಲದಲ್ಲಿ ಯಶಸ್ವಿಯಾಗಿ ಒಂದು ಹಿಂದೂ ಸಂಗಮವನ್ನು ಮಾಡಲಿಕ್ಕೆ ನಾವೆಲ್ಲರೂ ಒಂದು ಕಾರಣೀಭೂತರಾಗಿದ್ದೇವೆ. ಬಂಧುಗಳೇ, ಹಿಂದೂ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಇದೀಗಲೇ ಪಾವೂರು, ಹರೆಕಳ, ಮುನ್ನೂರು, ಅದೇ ರೀತಿ ಸೋಮೇಶ್ವರ, ಕೋಟೆಕಾರು, ತಲಪಾಡಿ, ಕೈರಂಗಡ, ಪೆರ್ಮನೂರು, ಉಳ್ಳಾಲ, ಕುರ್ನಾಡು, ಕೊಣಾಜೆ ಈ 10 ಮಂಡಲಗಳಲ್ಲಿ ಒಂದಾಗಿ ಹಿಂದೂ ಸಂಗಮವನ್ನು ಮಾಡಲಿಕ್ಕೆ ಎಲ್ಲರೂ ತೀರ್ಮಾನ ಮಾಡಿದ್ದೇವೆ. ಪಂಚ ಪರಿವರ್ತನೆಯ ಈ ಒಂದು ಸಮಯದಲ್ಲಿ ಹಲವಾರು ಯಶಸ್ವಿ ಕಾರ್ಯಕ್ರಮಗಳ ಮುಖಾಂತರ ಹಿಂದೂ ಸಮಾಜವನ್ನು ಒಟ್ಟಿಗೂಡಿಸುವ ಈ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾವು ಮೊದಲಾಗಿ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಈ ಒಂದು ಕಾಲಘಟ್ಟದಲ್ಲಿ ಇವತ್ತು ಸೋಮೇಶ್ವರ ಮಂಡಲದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇವತ್ತು ಒಟ್ಟು 7 ಮಂಡಲದಲ್ಲಿ ಇವತ್ತಿನ ಹಿಂದೂ ಸಂಗಮದ ಕಾರ್ಯಕ್ರಮ 7 ಮಂಡಲದಲ್ಲಿ ನಡೆಯಲಿದೆ. 3 ಮಂಡಲದಲ್ಲಿ ಇದೀಗಲೇ ನಡೆದು ಯಶಸ್ವಿಯಾದ ಹಿಂದೂ ಸಂಗಮವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ನಮ್ಮೊಂದಿಗೆ ಸೋಮೇಶ್ವರ ಮಂಡಲದ ಹಿಂದೂ ಸಂಗಮಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ಒಂದು ಕಡೆಯಿಂದ ಉಮಾಮಹೇಶ್ವರಿ ದೇವಸ್ಥಾನದ ಹೊರೆಕಾಣಿಕೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಹೊರಡಲಿಕ್ಕೆ ಇದೆ. ಆ ಕಾರ್ಯಕ್ರಮದಲ್ಲಿ ಸಹ ನಾವೆಲ್ಲರೂ ಇದ್ದೇವೆ. ಅದಕ್ಕೆ ಬೇಕಾಗಿ ಈ ಒಂದು ಸಮಯದ ಪರಿಮಿತಿಯನ್ನು ಇಟ್ಟುಕೊಂಡು 90 ನಿಮಿಷದ ಕಾಲಾವಕಾಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಮಾಡಲಿಕ್ಕಿದ್ದೇವೆ. ಮೊದಲಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಮಂಗಳೂರು ವಿಭಾಗದ ಕೆಎಸ್ಆರ್ಟಿಸಿ ನಿವೃತ್ತ ವ್ಯವಸ್ಥಾಪಕರು, ಅದೇ ರೀತಿ ಬಾಣರ ಸಮಾಜ ಮಂಗಳೂರು ಇದರ ಜಿಲ್ಲಾಧ್ಯಕ್ಷರಾಗಿರುವಂತಹ
ಶ್ರೀ ಪದ್ಮನಾಭ ಭಂಡಾರ ಇವರು ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ಹಿಂದೂ ಆಯೋಗ ಸಮಿತಿ ಇದರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಯುತರನ್ನ ತಾಲೂಕು ಪರಿವಹನ ಸಂಯೋಜಕರಾಗಿರುವಂತಹ ಮನೋಹರ ಗಟ್ಟಿ ಅವರು ಶಾಲನ್ನು ನೀಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ವಿ. ಭಾರತ್ ಮಾತೆಯ ಭಾವಚಿತ್ರದ ಆ ಒಂದು ಸವಿನೆನಪಿಗೋಸ್ಕರ ಮತ್ತೊಂದು ಶಾಲನ್ನು ನೀಡಿ ಗೌರವಿಸಬೇಕು ಮನೋಹರ ಗಟ್ಟಿ. ಅದೇ ರೀತಿ ಇವತ್ತಿನ ನಾವೇನು ಪ್ರಸ್ತಾವನೆ ಮಾಡ್ತಾ ಇದ್ದೇವೆ ಪಂಚ ಪರಿವರ್ತನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಮುಖ್ಯ ಭಾಷಣಗಾರರಾಗಿ ಮುಖ್ಯ ವಕ್ತಾರರಾಗಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ ಮಂಗಳೂರು ವಿಭಾಗದ ಸಹ ಪ್ರಮುಖ ಮಂಗಳೂರು ಇದರ ಶ್ರೀ ಭರತ್ ರಾಜ್ ಕಾವೂರು ನಮ್ಮೊಂದಿಗೆ ಇದ್ದಾರೆ. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀ ಭರತ್ ರಾಜ್ ಕಾವೂರು ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಯುತರನ್ನ ಶಿವಪ್ರಸಾದ್ ಅಡ್ಕ ಉಪಾಧ್ಯಕ್ಷರು ಹಿಂದೂ ಸಮಾಜ ಆಯೋಜನಾ ಸಮಿತಿ ಇವರು ಶಾಲು ಹೊದಿಸಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಭಿನ್ನಹ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವೇದಿಕೆಯಲ್ಲಿ ಮಾತೆಯನ್ನು ಕೂರಿಸಿಕೊಳ್ಳುವುದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಈ ಒಂದು ಮಾತೆಯ ಪುಣ್ಯ ಏನಂದ್ರೆ ಈ ವರ್ಷದ 2025-26ನೇ ಅಪ್ಪಕ್ಕ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಂತವರು ಕರ್ನಾಟಕ ಕಲಾಶ್ರೀ ಗುರು ಶ್ರೀಮತಿ ರಾಜಶ್ರೀ ಬುಳ್ಳಾಲಿ ಇವರು ನಮ್ಮೊಂದಿಗೆ ಇದ್ದಾರೆ. ನಾಟ್ಯ ಗುರು ನಾಟ್ಯ ಕಲಾ ತಿಲಕ ಶ್ರೀ ಮೋಹನ್ ಕುಮಾರ್ ಇವರ ಸುಪುತ್ರಿಯಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತೆಯಾಗಿರುವಂತಹ ಶ್ರೀಮತಿ ರಾಜಶ್ರೀ ಬುಳ್ಳಾಲಿ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರನ್ನ ಮಮತಾ ಸತೀಶ್ ಇವರು ಶಾಲು ಹೊದಿಸಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ದೀಪಂ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸತೀಶ್ ದೀಪಂ ಇವರನ್ನ ಜಯಶಂಕರ್ ಇವರು ಶಾಲು ಹೊದಿಸಿ ಭಾರತ್ ಮಾತೆಯ ಭಾವಚಿತ್ರದೊಂದಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ರವಿಶಂಕರ್ ಅದೇ ರೀತಿ ಕಾರ್ಯಕ್ರಮದ ಮುಂದುಗಡೆ ನಮ್ಮೆಲ್ಲರ ಹಿಂದೂ ಬಾಂಧವರು ಅನೇಕ ಮಂದಿ ಇದ್ದಾರೆ. ತಮ್ಮೆಲ್ಲರನ್ನು ನಾನು ಇವತ್ತಿನ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಉಳ್ಳಾಲ ತಾಲೂಕು ಇದರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಕಳೆದ ಕೆಲವಾರು ದಿನಗಳಿಂದ ಹಿಂದೂ ಆಯೋಗನ ಸಮಿತಿಯ ಒಂದಿಗೆ ಹಲವಾರು ಮಂದಿ ನಮ್ಮೊಂದಿಗೆ ಹಗಲು ರಾತ್ರಿ ಎನ್ನದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಎಷ್ಟೊಂದು ಯಶಸ್ವಿಯಾಗಲು ತಾವೆಲ್ಲರೂ ಕಾರಣೀಭೂತರಾಗಿದ್ದೀರಿ. ತಮ್ಗೆಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಮಾಡುತ್ತಾ ಬಂದಂತಹ ಎಲ್ಲ ಹಿಂದೂ ಬಾಂಧವರಿಗೆ ಸ್ವಾಗತವನ್ನು ಮಾಡ್ತಾ ಅದೇ ರೀತಿ ದೃಶ್ಯ ಮಾಧ್ಯಮದವರಿಗೆ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡ್ತಾ ಈ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಯುತರನ್ನ ಸುಕೇಶ್ ದೇವಾಡಿಗ ಶಾಲು ಹೊದಿಸಿ ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಸೋಮೇಶ್ವರ ಮಂಡಳದ ಹಿಂದೂ ಸಂಗಮದ ಉದ್ಘಾಟನೆಯನ್ನ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಿರುವಂತಹ ಎಲ್ಲ ಗೌರವಾನ್ವಿತ ಅಭ್ಯಾಗತರಲ್ಲಿ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ दीपज्योतिर्नमोस्तुते शुभं कुरुत्वं कल्याणम् आरोग्यं धनसम्पदः
ಮಂಜು ಮಾತಿಗೆ ಪುಷ್ಪಾರ್ಚನೆಯನ್ನ ಸೇರಿರುವಂತೆ ಎಲ್ಲ ಅತಿಥಿಗಳು ಸಮರ್ಪಿಸಬೇಕು. ನಾವೆಲ್ಲ ಈ ಐತಿಹಾಸಿಕ ಬೃಹತ್ ಹಿಂದೂ ಸಂಗಮದ ಕ್ಷಣಗಣನೆಯಲ್ಲಿದ್ದೇವೆ. ಈ ಪವಿತ್ರ ಕಾರ್ಯಕ್ರಮದ ಪವಿತ್ರ ಅಂಗವಾಗಿ ನಾವಿದ್ದೇವೆ ಬಂಧುಗಳೇ. ಸೇರಿರುವಂಥ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆ. ಜ್ಯೋತಿಷಾಂ ಪ್ರಭುರವ್ಯಯಃ ಬೋಧಿತ್ವಂ ಬ್ರಹ್ಮರೂಪ. ಬಂಧುಗಳೇ, ಹಿಂದೂ ಸಂಗಮ ಆಯೋಜನಾ ಸಮಿತಿ ಉಳ್ಳಾಲ ತಾಲೂಕು ಸೋಮೇಶ್ವರ ಮಂಡಳದ ಈ ಒಂದು ಹಿಂದೂ ಸಂಗಮ ಕಾರ್ಯಕ್ರಮ ನೆನಪಿನಂಗಳದಲ್ಲಿ ಉಳಿಯಬೇಕು ಅಂತ ದೃಷ್ಟಿಯಿಂದ ಸಾಮಾಜಿಕವಾಗಿ ಚಿಂತನೆ ಇಟ್ಟುಕೊಂಡು ಸಮಾಜಕ್ಕೆ ಸ್ಪಂದಿಸಿ ತಾನು ತನ್ನದು ಎಂದು ಮಾತ್ರ ಬಯಸದೆ ಸಮಾಜಕ್ಕಾಗಿ ಏನನ್ನು ಕೊಡಬೇಕು ಅಂತ ಹೇಳೋ ದೃಷ್ಟಿಯಿಂದ ದುಡಿದವರು ಕೂಡ ಹಲವರಿದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅವರನ್ನು ಗೌರವಿಸುವಂತಹ ಗ್ರಾಮ ಗೌರವ ಕಾರ್ಯಕ್ರಮ ಈ ವೇದಿಕೆ ನಡೆಯಲಿಕ್ಕಿದೆ. ವೇದಿಕೆ ಬಂದು ಗ್ರಾಮ ಗೌರವವನ್ನು ಸ್ವೀಕರಿಸಬೇಕು. ವಾಸುಗೋಪಾಲ್ ಮಾಸ್ಟರ್ ಸೋಮೇಶ್ವರ, ನಾರಾಯಣ ಕೊಲ್ಯ, ಸದಾಶಿವ ಕುಜುಮುಗದ್ದೆ, ಹೇಮಾವತಿ ಉಪೇಂದ್ರ ಕುಜುಮುಗದ್ದೆ, ದಯಾನಂದ ಸರಸ್ವತಿ ಕಾಲನಿ, ಎಸ್ ನಾಯಕ್ ಕುಂಪಳ ಹಾಗೂ ವಸಂತಿ ಉಚ್ಚಿಲ್. ಗೋಪಾಲ್ ಮಾಸ್ಟರ್ ಸೋಮೇಶ್ವರ ಭಜನಾ ಸಂಘಟಕರಾಗಿ, ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯರಾಗಿ, ತಬಲಾ ತರಬೇತುದಾರರಾಗಿ ವಿವಿಧ ಮಜಲುಗಳಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಒಂದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಹೆಗ್ಗಳಿಕೆ ವಾಸು ಗೋಪಾಲ್ ಮಾಸ್ಟರ್ ಸೋಮೇಶ್ವರ ಅವರಿಗೆ ಸಲ್ಲತ್ತೆ. ಐವರು ಮಹಾನುಭಾವರಿಗೆ ಐತಿಹಾಸಿಕ ಬೃಹತ್ ಸಂಗಮದ ನೆನಪಿಗೋಸ್ಕರ ಸೋಮೇಶ್ವರ ಮಂಡಳದಲ್ಲಿ ಇದೀಗ ಹಿಂದೂ ಸಂಗಮದ ಗೌರವದ ಮನ್ನಣೆ, ಗ್ರಾಮ ಗೌರವ. ವೇದಿಕೆ ಇರುವಂತಹ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಈ ಐವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಶಾಲು ಓದಿಸಿ ಗ್ರಾಮ ಗೌರವ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಬಂಧುಗಳೇ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಸಾಧಿಸುವ ಛಲ ಮನುಷ್ಯನಲ್ಲಿ ಬೇಕು. ದೃಢವಾದ ನಂಬಿಕೆ, ಅಚಲವಾದ ಮನಸ್ಸು, ಸತತ ಪ್ರಯತ್ನದಿಂದ ಇಂಥ ಒಂದಷ್ಟು ಸಮಾಜ ಕಾರ್ಯವನ್ನು ಮೂಡಿಸಲು ಸಾಧ್ಯ. ಈ ಐವರು ಕೂಡ ನಮ್ಮೆಲ್ಲ ಇಂದಿನ ಸಮಾಜಕ್ಕೆ ಮಾದರಿಯಾಗಲೆಂಬ ಆಶಯದೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವದ ಅಭಿನಂದನೆ, ಭಾರತ ಮಾತೆಯ ಭಾವಚಿತ್ರದೊಂದಿಗೆ ಶಾಲು ಹೊದಿಸಿ ಗೌರವದ ಮನ್ನಣೆ. ಬಂಧುಗಳೇ, ಈ ಐತಿಹಾಸಿಕ ಹಿಂದೂ ಸಂಗಮದಲ್ಲಿ ಭಾರತದ ಕಂಡ ಧೀಮಂತ ಪುರುಷ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ನೆನಪಿಗೆ ಬರುತ್ತೆ. ಬದುಕಿದರೆ ಅದು ಭಾರತಕ್ಕಾಗಿ, ಸತ್ತರೂ ಕೂಡ ಅದು ಕೂಡ ಭಾರತಕ್ಕಾಗಿ, ಸತ್ತ ನಂತರವೂ ಕೂಡ ಗಂಗೆಯಲ್ಲಿ ತೇಲುತ್ತಿರುವ ನನ್ನ ಅಸ್ಥಿಗಳಿಗೆ ಯಾರಾದರೂ ಕಿವಿಗೊಟ್ಟು ಕೇಳಿದರೆ ಆಗಲು ಒಂದೇ ಶಬ್ದ, ಅದುವೇ ಭಾರತ್ ಮಾತಾ ಕಿ ಜೈ. ವಾಸುಗೋಪಾಲ್ ಮಾಸ್ಟರ್ ಸೋಮೇಶ್ವರ, ಬಾಳಪ್ಪ ಪೂಜಾರಿ ಕೊಲ್ಯ, ಅಶೋಕ ಸೋಮೇಶ್ವರ, ನಾರಾಯಣ ಕೊಲ್ಯ ಇನ್ನೋರ್ವರು. ಈ ಎಲ್ಲ ದೇವದೇವರ ಅನುಗ್ರಹ ಇರಲಿ, ಶಾರದಾ ಮಾತೆ ಸಂಪೂರ್ಣ ಕೃಪಾ ಕಟಾಕ್ಷಕ ಪಾತ್ರವಾಗಲಿ ಎಂಬ ಆಶಯದೊಂದಿಗೆ ಗೌರವದ ಮನ್ನಣೆ, ವಂದನೆ, ಅಭಿನಂದನೆ. ಮುಂದಕ್ಕೆ ಗ್ರಾಮ ಗೌರವ ಸ್ವೀಕರಿಸಲಿರುವವರು ಸದಾಶಿವ ಕುಜುಮುಗದ್ದೆ, ಹೇಮಾವತಿ ಉಪೇಂದ್ರ ಕುಜುಮುಗದ್ದೆ, ದಯಾನಂದ ಸರಸ್ವತಿ ಕಾಲನಿ, ಎಸ್ ನಾಯಕ್ ಕುಂಪಳ ಹಾಗೂ ವಸಂತಿ ಉಚ್ಚಿಲ್. ಈ ಐವರನ್ನು ಕೂಡ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಪದಾಧಿಕಾರಿಗಳು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ವಿನಯಪೂರ್ವಕವಾದ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಸರಿ, ಸುಮಾರು 2,000ಕ್ಕೂ ಮಿಕ್ಕಿ ಆಸನಗಳ ವ್ಯವಸ್ಥೆ ಇದೆ. ಹಾಗಾಗಿ ಯಾರು ಕೂಡ ಈ 90 ನಿಮಿಷಗಳ ಕಾರ್ಯಕ್ರಮ ಏನಿದೆ ಅದನ್ನು ಅತ್ಯಂತ ಸಾವಕಾಶವಾಗಿ ಕುಳಿತುಕೊಂಡು ಕಾರ್ಯಕ್ರಮಕ್ಕೆ ವೀಕ್ಷಿಸಬೇಕು ಅಂತ ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಒಂದು ಕಡೆ ಸದಾಶಿವ ಕುಜುಮುಗದ್ದೆ ಧಾರ್ಮಿಕ ಸಂಘಟಕರು, ಶವ ಸಂಸ್ಕಾರ ಕಾರ್ಯಗಳಲ್ಲಿ ಮುತುವರ್ಜಿಯಿಂದ ಭಾಗವಹಿಸುವವರು, ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಅದೇ ರೀತಿ ಹೇಮಾವತಿ ಉಪೇಂದ್ರ ಕುಜುಮುಗದ್ದೆ ಗಿಡಮೂಲಿಕೆಗಳ ಮದ್ದು ತಿಳಿದವರು, ತಿಳಿಸುವವರು ಕೂಡ ನಾಟಿ ವೈದ್ಯ ಪದ್ಧತಿಯನ್ನ ಉಳಿಸಿ ಬೆಳೆಸಿದವರು. ದಯಾನಂದ ಸರಸ್ವತಿ ಕಾಲನಿ ಹಿರಿಯ ಸ್ವಯಂ ಸೇವಕರು ಮಾತ್ರವಲ್ಲದೆ ಧಾರ್ಮಿಕ ಸಾಮಾಜಿಕ ಮುಂದಾಳು. ಎಸ್ ನಾಯಕ್ ಕುಂಪಳ ಸ್ವಚ್ಛತಾ ಕರ್ಮಯೋಗಿ ಹಿರಿಯ ಕಾರ್ಯಕರ್ತರು. ವಸಂತಿ ಉಚಿಲ್ ಪಾರಂಪರಿಕ ಮೀನುಗಾರಿಕೆ, ಬಾಲ್ಯದಿಂದಲೇ ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡು ಈಗಲೂ ಮುಂದುವರಿಸಿದ್ದಾರೆ. ಅವರ ಸೊಸೆಯೂ ಕೂಡ ಈ ಪಾರಂಪರಿಕ ವೃತ್ತಿಯನ್ನು ತೊಡಗಿಸಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಗ್ರಾಮ ಗೌರವದ ಮನ್ನಣೆ. ವೇದಿಕೆ ಇರುವಂತಹ ಎಲ್ಲ ಅತಿಥಿಗಳ ಸಮಕ್ಷಮದಲ್ಲಿ ಗೀತಾ ಭಗವಾನ್ ದಾಸ್ ಅವರು ಸೇರಿಕೊಂಡಿದ್ದಾರೆ. ಈ ಗೌರವ ಕಾರ್ಯಕ್ರಮದಲ್ಲಿ
ವೇದಿಕೆಯಲ್ಲಿ ನಾರಾಯಣ ಕೊಲ್ಯ ಅವರು ಕೂಡ ಇದ್ದಾರೆ. ಹಿಂದೂ ಸಂಗಮದ ಐತಿಹಾಸಿಕ ಕ್ಷಣಗಣನೆಯಲ್ಲಿ ನಿಜವಾಗಿ ಕೂಡ ನಾರಾಯಣ ಕೊಲ್ಯ ದೇಶೀಯ ತಳಿಯ ಹಸುಗಳ ಪಾಲಕರು, ಪಶುಸಂಗೋಪನೆಯ ಮೂಲಕ ದೇಶಿ ತಳಿಗಳನ್ನು ಉಳಿಸಲು ಪ್ರಯತ್ನಿಸಿದವರು, ಪ್ರಾಮಾಣಿಕವಾಗಿ ಇಂದಿಗೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಅವರ ಈ ಸೇವೆ ಎಲ್ಲ ಭಾರತೀಯರಿಗೆ ಮಾದರಿಯಾಗಲಿ ಎಂಬ ಆಶಯದೊಂದಿಗೆ ಐವರಿಗೂ ಕೂಡ ಗೌರವದ ಮನ್ನಣೆ, ಗ್ರಾಮದ ಅಭಿನಂದನೆ, ಗ್ರಾಮ ವಂದನೆ. ಉಳ್ಳಾಲ ಮೋಹನ್ ಕುಮಾರ್ ಅವರು ಆಗಮಿಸಿದ್ದಾರೆ, ನಾಟ್ಯ ಕಲಾ ತಿಲಕರು. ಅವರ ಪುತ್ರಿ ಈಗಾಗಲೇ ಶ್ರೀಮತಿ ರಾಜಶ್ರೀ ಉಳ್ಳಾಲ ಅವರು ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಅವರು ಕುಳಿತುಕೊಳ್ಳಲಿಕ್ಕೆ ನಮ್ಮ ಹಿಂದೂ ಸಂಗಮದ ಆಯೋಜನೆ ಸಮಿತಿಯವರು ಬರ್ತಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಲಿಕ್ಕಿದ್ದಾರೆ. ಶಾಲು ಓದಿಸಿ ನೆನಪಿನ ಕಾಣಿಕೆ ಗೌರವದೊಂದಿಗೆ ನಾಟ್ಯ ಕಲಾ ತಿಲಕ ಶ್ರೀ ಮೋಹನ್ ಕುಮಾರ್ ಉಳ್ಳಾಲ್ರವರನ್ನ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಡ್ತಾ ಇದ್ದಾರೆ. ಶ್ರೀಮತಿ ರಾಜಶ್ರೀ ಉಳ್ಳಾಲ್ ನಮಗೆ ವಂದಿಸುತ್ತಾ, ನಾವೆಲ್ಲ ಭಾರತೀಯರ ಮಕ್ಕಳು, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಭಾರತಾಂಬೆಯ ಮಕ್ಕಳು, ವೇದಿಕೆಯ ಮುಂದೆ ಇರುವಂತಹ ಎಲ್ಲರಿಗೂ ಕೂಡ ನನ್ನ ಮೊದಲ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ಹಿಂದೂ ಸಂಗಮ ಅಲ್ಲಲ್ಲಿ ನಡೀತಾ ಇದೆ. ಬಹಳ ಸಂತೋಷದ ವಿಷಯ. ನಾವೆಲ್ಲ ಹಿಂದೂಗಳು, ನಮ್ಮ ದೇಶದ ಬಗ್ಗೆ ಅಪಾರವಾದ ಭಕ್ತಿ ಗೌರವ ಇರುವವರು. ನಮ್ಮ ದೇಶ ಹಿಂದೂ ಮಹಾಸಾಗರದಿಂದ, ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗೆ ವಿಸ್ತಾರವಾಗಿ ಹಬ್ಬಿಕೊಂಡಿರುವಂತಹ ದೇಶ. ಇಲ್ಲಿ ನಮ್ಮ ಶ್ರೀಮಂತ ಸಂಸ್ಕೃತಿ ಇರುವಂತಹ ಈ ದೇಶದ ಮೇಲೆ ನಮ್ಮೆಲ್ಲರಿಗೂ ಅಪಾರವಾದ ಗೌರವ ಇರಲೇಬೇಕು. ಇದಕ್ಕಾಗಿ ಏನು ಮಾಡಬೇಕು? ನಾವು ನಮ್ಮ ಮನೆಯಲ್ಲಿ ಅಂದರೆ ಇಂದಿನ ಜನತೆಗೆ ಇದರ ಬಗ್ಗೆ ನಿಜವಾಗಿ ಅಷ್ಟು, ಚಿಕ್ಕ ಮಕ್ಕಳಿಗಂತೂ ಅದರ ಬಗ್ಗೆ ಜ್ಞಾನವೇ ಇರಲಿಕ್ಕಿಲ್ಲ. ಇಲ್ಲಿ ಬಹಳಷ್ಟು ಮಕ್ಕಳಿದ್ದಾರೆ. ಆದರೆ ಇದೆಲ್ಲ ಸಂಸ್ಕಾರ ಕೊಡಬೇಕು ಅಂತಿದ್ರೆ ನಾವು ಮೊದಲಾಗಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ದೇಶದ ಬಗ್ಗೆ ತಿಳಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ನಾವು ಚಿಕ್ಕದಿರುವಾಗ ನಮಗೆ ಶಾಲೆಗಳಲ್ಲಿ ಪುರಾಣದ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆ ಹೇಳ್ತಾ ಇದ್ರು. ಮನೆಯಲ್ಲಿ ಕೂಡ ಕೆಲವದರ ಬಗ್ಗೆ ನಮಗೆ ಓದುವಂತಹ ಒಂದು ಆಸಕ್ತಿ ಇತ್ತು. ಮನೆಯಲ್ಲಿ ಸಂಸ್ಕಾರ ಇತ್ತು. ಮನೆಯಲ್ಲಿ ಭಜನೆ ಹೇಳ್ತಾ ಇದ್ದೆವು, ಹಿರಿಯರಿಗೆ ಗೌರವ ಕೊಡ್ತಾ ಇದ್ದೆವು. ನಾವೆಲ್ಲ ಒಟ್ಟಿಗೆ ಬಹಳಷ್ಟು ಕೂಡು ಕುಟುಂಬ ಇತ್ತು ಆಗ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಅಷ್ಟೇ ಇದ್ದಾರೆ. ಅವರಿಗೆ ಹಿರಿಯರ ಬಗ್ಗೆ ಅಷ್ಟು ಒಂದು ತಿಳುವಳಿಕೆ ಇರುವುದಿಲ್ಲ. ಅದಲ್ಲದೆ ಈಗ ಮಕ್ಕಳಿಗೆಲ್ಲ ಅನುಕೂಲ ಸಿಕ್ಕಿದೆ. ನಾವು ಚಿಕ್ಕದಿರುವಾಗ ನಮಗೆ ಈ ಥರ ಮೊಬೈಲ್ ಟಿವಿಯ ಒಂದು ಹಾವಳಿ ಇಲ್ಲದ ಕಾರಣ ನಮಗೆ ಮನೆಯ ಮೇಲೆ ಅಪಾರವಾದ, ಮನೆಯ ಸದಸ್ಯರ ಮೇಲೆ ಪ್ರೀತಿ ಗೌರವ ಇತ್ತು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆಲ್ಲ ನಮ್ಮ ಮಾತೆಯರು ಬಹಳಷ್ಟು ಶ್ರಮಿಸಬೇಕಾಗ್ತದೆ. ಮಕ್ಕಳಿಗೆ ಯಾವುದೇ ಒಂದು ಸಂಬಂಧಿಕರ ಒಂದು ಪರಿಚಯ ಇರುವುದಿಲ್ಲ, ಏನಿಲ್ಲ. ಮನೆಯಲ್ಲಿ ನಾವು ಸಂಸ್ಕಾರ ಕೊಟ್ಟು ಮಕ್ಕಳು ಸಂಸ್ಕಾರವಂತರಾದರೆ ಮಾತ್ರ ಅವರಿಗೆ ಮನೆಯ ಪ್ರೀತಿ ಸಿಕ್ಕಿದರೆ ಅವರಿಗೆ ಸಮಾಜದ ಮೇಲೆ ಪ್ರೀತಿ ಬರ್ತದೆ. ಪರಸ್ಪರ ಪ್ರೀತಿಯಿಂದ ಬಾಳುವಂತಹ ಒಂದು ಅವರಿಗೆ ಗೊತ್ತಾಗ್ತದೆ ಅವರಿಗೆ. ಅದೇ ರೀತಿ ಸಮಾಜದಲ್ಲಿ ಮಕ್ಕಳು ಆ ಥರ ಬೆಳೆದ್ರೆ ನಮ್ಮ ದೇಶದ ಮೇಲೆ ಭಕ್ತಿ ಬರ್ತದೆ. ನಮ್ಮ ದೇಶ ಯಾವ ಥರ ಇದೆ, ನಾವು ಯಾಕಾಗಿ ದೇಶ ಉಳಿಸುವಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ವಿಚಾರ ಮಕ್ಕಳ ಮನಸ್ಸಲ್ಲಿ ಮೂಡ್ತದೆ. ನಾನು ಚಿಕ್ಕದಿರುವಾಗ ನನಗೆ ಇತಿಹಾಸ, ಪೌರಾಣಿಕ ಕಥೆಗಳ ಬಗ್ಗೆ ಬಹಳಷ್ಟು ಆಸಕ್ತಿ ಇತ್ತು. ನಾನು ಬಹಳಷ್ಟು ಪುಸ್ತಕಗಳನ್ನು ಓದ್ತಿದ್ದೆ. ಅದರಿಂದಾಗಿ ನನಗೆ ವೀರ ವನಿತೆಯರ ಬಗ್ಗೆ ಆಗಲಿ, ಅಥವಾ ದೇಶಕ್ಕಾಗಿ ಹೋರಾಡಿದ ಯೋಧರ ಬಗ್ಗೆ, ರಾಜ ಮಹಾರಾಜರ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ಬಹಳ ಆಸಕ್ತಿ ಇತ್ತು. ಇದೆಲ್ಲ ಮಕ್ಕಳಲ್ಲಿ ಬೆಳೆದರೆ ಮಾತ್ರ ನಮಗೆ ಈ ಥರ ಒಂದು ಯಾಕಾಗಿ ಹಿಂದೂ ಸಂಗಮ ಇದೆ, ಹಿಂದೂ ಸಮಾಜೋತ್ಸವ ಯಾಕಾಗಿ ಮಾಡ್ತೇವೆ ಅನ್ನೋ ಒಂದು ಪರಿಜ್ಞಾನ ಮಕ್ಕಳಲ್ಲಿ ಹುಟ್ಟುತ್ತದೆ.
ಇದೆಲ್ಲವನ್ನು ಒಂದು ಸಂಸ್ಕಾರ ಕೊಡುವಂಥದ್ದು ನಮ್ಮ ಮನೆ ಅಂತ ನಾನು ಮೊದಲಾಗಿ ಹೇಳ್ತಾ ಇದ್ದೇನೆ. ನಾನು ಸುಮಾರು ಸಣ್ಣವಳಿದ್ದಾಗ ನನ್ನ ಮನೆಯಲ್ಲಿ ನನ್ನ ಅಮ್ಮನ ತಮ್ಮ ಒಬ್ಬರಿದ್ದು, ದಿನೇಶ್ ಹೊಸ್ತುರ್ಗ ಅಂತೇಳಿ. ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ದುಕೊಂಡು ಅಲ್ಲಲ್ಲಿ ಶಾಖೆಗಳನ್ನು ನಡೆಸ್ತಾ ಇದ್ರು. ನಮ್ಮ ಅಡ್ಕದಲ್ಲಿ ನಮ್ಮ ಮನೆ ಇತ್ತು, ಅಲ್ಲಿ ಅವರು ಶಾಖೆಗಳನ್ನು ನಡೆಸ್ತಾ ಇದ್ರು. ಸ್ವಾತಂತ್ರ್ಯ ಹಬ್ಬಗಳನ್ನು ಕೂಡ ಎಲ್ಲ ಅಲ್ಲಿಯ ಮಕ್ಕಳನ್ನು ಸೇರಿಸಿಕೊಂಡು ಮಾಡ್ತಾ ಇದ್ರು. ಆಗ ನಮಗೆ ಶಾಖೆ ಅಂದರೆ ಏನು ಅಥವಾ RSS ಅಂದರೆ ಏನು ಅಂತ ಸ್ವಲ್ಪ ನಮಗೆ ಜ್ಞಾನ ಹುಟ್ಟಿದ್ದು. ಅವರು ಈಗ ಇಲ್ಲ, ಆದರೆ ಅವರ ಮೂಲಕ ನಮ್ಮ ಮನೆಯಲ್ಲಿ ನನಗಾಗಲಿ ನನ್ನ ತಮ್ಮಂದರಿಗಾಗಲಿ ಈ ಥರದ್ದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಏನು ಅಂತ ಅರಿವು ಮೂಡಿದ್ದು. ಈ 100 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟು ಮುಂದುವರಿಬೇಕಿದ್ರೆ ಅದಕ್ಕಾಗಿ ಬಹಳಷ್ಟು ಜನ ಪರಿಶ್ರಮಿಸಿದ್ದಾರೆ. ಆ ಒಂದು ದೇಶಕ್ಕಾಗಿ ಈ ಸಂಘ ಇರುವುದು ಯಾಕೆ ಅಂತ ಹೇಳಿದರೆ ನಮ್ಮ ದೇಶ ಉಳಿಸಬೇಕು ಅಂತೇಳಿ, ಹೊರತು ಪರಸ್ಪರ ಕಚ್ಚಾಡಬೇಕು ಅಂತ ಅಲ್ಲವೇ ಅಲ್ಲ, ನಮ್ಮ ದೇಶದ ಉಳಿವಿಗಾಗಿ ಹೋರಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಪಣ ತೊಡಬೇಕಾಗ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ, ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 50,000ಕ್ಕೂ ಮಿಕ್ಕಿ ಶಾಖೆಗಳನ್ನು ನಮ್ಮ ದೇಶದಾದ್ಯಂತ ಹೊಂದಿದೆ. ಅದಕ್ಕೆ ಸಹ ಸಂಸ್ಥೆಯಾಗಿ ಸಂಸ್ಕಾರ ಭಾರತಿ ಅಂತ ಅನ್ನುವ ಒಂದು ಸಂಸ್ಥೆ ಇದೆ. ಅದರಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನೊಬ್ಬ ಕಲಾವಿದೆಯಾಗಿ ನನ್ನನ್ನು ಕರೆದದ್ದೇ ಅದಕ್ಕೆ ಅವರು, ನೀವು ಕಲಾವಿದೆಯಾಗಿ ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಮಾತಾಡಿ ಅಂತೇಳಿ. ನಾನೇನು ಒಳ್ಳೆ ಮಾತಾಡೋಳು ಅಂತ ನಾನು ಹೇಳ್ತಾ ಇಲ್ಲ. ನೃತ್ಯದ ಬಗ್ಗೆ ಏನು ಕೇಳಿದ್ರು ನಾನು ಹೇಳ್ತೇನೆ, ನೃತ್ಯ ಮಾಡ್ತೇನೆ, ನನಗೆ ಮನಸ್ಸಿಗೆ ತೋಚಿದ್ದನ್ನು ಹೇಳ್ತೇನೆ. ಇವಾಗ ನಾನು ನೃತ್ಯ ತರಗತಿ ನಡೆಸ್ತಾ ಇರುವಾಗ ಮಕ್ಕಳಲ್ಲಿ ಆದಷ್ಟು ಸಂಸ್ಕಾರ ಹುಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಮಾತ್ರ ಅಲ್ಲ, ಹೆಚ್ಚಿನ ಶಿಕ್ಷಕರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಮನೆಗಳಲ್ಲಿ ಈಗ ಕಡಿಮೆ ಆದ ಕಾರಣ ನಾವು ಎಲ್ಲ ಯಾವ ಕಲೆ, ಸಂಗೀತ ಆಗಲಿ, ನೃತ್ಯ ಆಗಲಿ, ಯಕ್ಷಗಾನ ಆಗಲಿ, ಯಾವ ಕಲೆಗಳಲ್ಲಿ ಕೂಡ ಮಕ್ಕಳಿಗೆ ಅದರಲ್ಲಿ ಸಂಸ್ಕಾರ ಹುಟ್ಟುತ್ತದೆ. ದೇವರ ಬಗ್ಗೆ, ಧರ್ಮದ ಬಗ್ಗೆ, ಪುರಾಣದ ಬಗ್ಗೆ ಇರುವಂತಹ ವಿಷಯಗಳೇ ಆ ಒಂದು ಕಲೆಗಳಲ್ಲಿ ಇರ್ತದೆ. ನಾವು ಪಾಠ ಶುರು ಮಾಡುವ ಮೊದಲು ದೇವರಿಗೆ ವಂದಿಸಿ, ನಮಗೆ ಯಾರು ವಿದ್ಯೆ ಹೇಳಿಕೊಡ್ತಾರೆ ಆ ಗುರುಗಳಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡುವಂಥ ಪದ್ಧತಿ ಈಗಲೂ ಇದೆ. ಅಥವಾ ಯಾರಾದರೂ ಹಿರಿಯರು ಕಂಡಲ್ಲಿ, ಕಲಾವಿದರೇ ಆಗಬೇಕು ಅಂತಿಲ್ಲ, ನಮ್ಮ ಮಕ್ಕಳು ಆ ಸಂಸ್ಕಾರವನ್ನು ಪಡೆದುಕೊಂಡು ಎಲ್ಲಿ ಹಿರಿಯರು ಕಂಡು ಹೋಗಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತದೆ. ಈ ಸಂಸ್ಕೃತಿ ಉಳಿದ್ರೆ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗುವಂಥ ನನ್ನ ಅನಿಸಿಕೆ. ಯಾಕೆಂತ ಹೇಳಿದರೆ ಈಗ ಆಶ್ರಮಗಳಿವೆ ಅಂತ, ಆಶ್ರಮದಲ್ಲಿ ತಂದೆ ತಾಯಿಯಂದ್ರನ್ನು ಹಾಕ್ತಾರೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು, ನಿಜವಾಗಿ ಒಬ್ಬ ಕಲಾಗಾರನಾಗಿರೋರು ಹೆಚ್ಚಿನವರಷ್ಟೇ ತಂದೆ ತಾಯಿ ಆಗಲಿ, ಅತ್ತೆ ಮಾವ ಆಗಲಿ, ಅವರನ್ನು ಯಾವತ್ತೂ ಆಶ್ರಮಕ್ಕೆ ಕಳಿಸೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅವರಿಗೆ ಆ ಥರ ಒಂದು ಭಕ್ತಿ ಪ್ರೀತಿ ಹುಟ್ಟುತ್ತದೆ ಈ ಒಂದು ಕಲೆ ಕಲ್ತರೆ ಅಂತ ನನ್ನ ಅನಿಸಿಕೆ. ನಾನು ಯಾವತ್ತೂ ಭರತನಾಟ್ಯ ಆಗಲಿ ಅಥವಾ ಯಾವುದೇ ಒಂದೇ ಕಲೆಯನ್ನು ಹೇಳ್ತಾ ಇಲ್ಲ, ಯಾವುದು ಸಂಗೀತ ಆಗಲಿ ಯಾವುದಾದ್ರೂ ಆಗಲಿ, ಈ ಕಲೆಯನ್ನು ಕಲಿಸುವಂತಹ ಒಂದು ಸಂಸ್ಥೆಗೆ ಕಳಿಸುವಂತಹ ಜವಾಬ್ದಾರಿ ಇರುವುದು ಮಕ್ಕಳ ಮನೆಯವರಿಗೆ. ನಿಜವಾಗೂ ಇದು ವಿದ್ಯೆಗೆ ಅಡ್ಡಿ ಆಗೋದಿಲ್ಲ. ಅದು ಬಿಟ್ಟು ಮಕ್ಕಳು ಸುಸಂಸ್ಕೃತರಾಗುತ್ತಾರೆ, ಖಂಡಿತವಾಗಿಯೂ ಆಗ್ತಾರೆ. ಮಕ್ಕಳನ್ನು ಈ ಒಂದು ಕಲೆಗೆ ಕಳಿಸಿ ಅವರಿಗೆ ಸಹಜವಾಗಿಯೇ ನಮ್ಮ ದೇಶದ ಮೇಲೆ ಪ್ರೀತಿ ಬರುವಂತಹ ಒಂದು ನಮ್ಮ ಈ ಕಲೆಗಳಲ್ಲಿ ನಾವು ಬೋಧಿಸುವಂಥದ್ದೇ ಅದು. ದೇವರ ಬಗ್ಗೆ ನಮ್ಮೆಲ್ಲ ಹಾಡುಗಳಿರುವುದು ದೇವರ ಬಗ್ಗೆ, ಭಕ್ತಿ ಭಾವದ ಬಗ್ಗೆ ಮಾತ್ರ ನಮ್ಮ ನೃತ್ಯದಲ್ಲಿ. ಆದ ಕಾರಣ ಆ ಕಥೆಗಳೆಲ್ಲ ಗೊತ್ತಾಗ್ತದೆ. ಈಗದ ಮಕ್ಕಳಿಗೆ ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಕೇಳ್ತೇನೆ, ಯಾವ ಕಥೆಯೂ ಗೊತ್ತಿಲ್ಲ. ರಾಮನ ಬಗ್ಗೆ ಕೇಳಿದರೆ ಗೊತ್ತಿಲ್ಲ, ಕೃಷ್ಣನ ಬಗ್ಗೆ ಕೇಳಿದರೆ ಗೊತ್ತಿಲ್ಲ. ಇದೆಲ್ಲ ನಾವು ಪೇರೆಂಟ್ಸ್ ಹೆತ್ತವರ ಮನೆಯಲ್ಲಿ ಹೇಳಿಕೊಡ್ಬೇಕು. ಇಲ್ಲದಿದ್ದರೆ ಇಂತಹ ತರಗತಿಗಳಲ್ಲಿ ನಾವು ಅವರಿಗೆ ಅದರ ಬಗ್ಗೆ ತುಂಬ ಜ್ಞಾನವನ್ನು ಕೊಡ್ತೇವೆ. ಇದರಿಂದಾಗಿ ಅವರಿಗೆ ನಮ್ಮ ದೇಶದಲ್ಲಿ ಈ ಥರ ಇದೆ, ವೀರ ವನಿತೆಯರ ಬಗ್ಗೆ ಆಗಲಿ, ವೀರ ಯೋಧರ ಬಗ್ಗೆ ಆಗಲಿ, ರಾಜ ಮಹಾರಾಜರುಗಳ ಬಗ್ಗೆಯೇ ನಮ್ಮ ಒಂದು ಕಲೆಗಳಲ್ಲಿ ಇರುವುದು, ಇದೆಲ್ಲ ಅರಿವು ಅವರಲ್ಲಿ ಮೂಡುತ್ತದೆ. ನಮ್ಮ ದೇಶ ಅಪಾರವಾದ ಸಂಪತ್ತು, ಕಲಾ ಸಂಪತ್ತು ಆಗಲಿ, ಸಂಸ್ಕೃತಿ ಆಗಲಿ ಹೊಂದಿರುವಂಥ ದೇಶ. ಇದು ಬೇರೆಯವರ ದಾಳಿಯಿಂದ ನಾಶ ಆಗಬಾರ್ದು, ನಾವು ಇದನ್ನು ಉಳಿಸಿಕೊಳ್ಬೇಕು ಅನ್ನೋ ಒಂದು ಪರಿಜ್ಞಾನ ಮಕ್ಕಳಲ್ಲಿ ಮೂಡ್ತದೆ ಅಂತ ನನ್ನ ಅನಿಸಿಕೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಕಳಕಳಿಯಿಂದ ಬೇಡ್ತಾ ಇದ್ದೇನೆ, ಏನು ಅಂತ ಹೇಳಿದರೆ, ನೀವೆಲ್ಲರೂ ಕೂಡ ಮಕ್ಕಳಿಗೆ ಮನೆಯಲ್ಲೇ ಒಳ್ಳೆಯ ಸಂಸ್ಕಾರ ಕೊಡಿ.
ಮನೆಯಲ್ಲಿ ಹಿರಿಯರ ಬಗ್ಗೆ ಗೌರವ ಕೊಡುವಂಥ, ಅಕಸ್ಮಾತ್ ಮನೆಯಲ್ಲಿ ನೀವೇ ಇದ್ರೂ ಪರವಾಗಿಲ್ಲ, ನಿಮ್ಮ ಅಣ್ಣ ತಮ್ಮಂದಿರು ಅವರು ಮನೆಗೆ ಬಂದಾಗ ಅವರನ್ನು ಗೌರವಿಸುವಂಥದ್ದು, ಮೊಬೈಲನ್ನು ಆಚೆ ಇಟ್ಟು ಅವರ ಒಟ್ಟಿಗೆ ಮಾತಾಡಲಿಕ್ಕೆ ಕೂತ್ಕೊಳ್ಳುವಂತಹ ಒಂದು ಅವಕಾಶ ಕಲ್ಪಿಸಿಕೊಡಿ. ಇದು ಎಷ್ಟೋ ಮನೆಗಳಲ್ಲಿ ನೋಡಿದ್ದೇವೆ. ನಾವು ಹೋದಾಗ ಮಕ್ಕಳು ಮೂಲೆಯಲ್ಲಿ ಕೂತಿರ್ತಾರೆ, ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾವ ಸಂಬಂಧವೂ ಅವರಿಗೆ ಗೊತ್ತಿರುವುದಿಲ್ಲ. ಇದಕ್ಕೆಲ್ಲ ಕಾರಣ ನಾವೇ, ಮನೆಯವರೇ. ಅವರಿಗೆ ಚಿಕ್ಕಂದಿನಿಂದಲೂ ಈ ಥರ ಸಂಸ್ಕಾರ ಕೊಟ್ಟರೆ ಮಾತ್ರ ಅವರು ಹಿರಿಯರ ಬಗ್ಗೆ, ಸಮಾಜದ ಬಗ್ಗೆ, ದೇಶದ ಬಗ್ಗೆ ಗೌರವ ಕೊಡುವಂತಹ ಒಂದು ಅರಿವು ಅವರಲ್ಲಿ ಮೂಡ್ತದೆ. ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತಿದ್ರೆ ಈ ಥರದ ಒಂದು ಮಕ್ಕಳಲ್ಲಿ ಒಂದು ಒಳ್ಳೆಯ ತಿಳುವಳಿಕೆಯನ್ನು ಎಲ್ಲರೂ ನೀಡಬೇಕು ಅಂತ ಹೇಳುತ್ತಾ, ನಮ್ಮ ದೇಶದ ಅಳಿವಿನಂಚಿನಲ್ಲಿ ಈಗ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಈ ಥರ ರಾಷ್ಟ್ರೀಯ ಸೇವಾ ಸಂಘದವರಾಗಲಿ ಎಲ್ಲರೂ ಈಗ ಒಗ್ಗಟ್ಟಾಗಿದ್ದಾರೆ. ನಮ್ಮ ದೇಶ ಉಳಿತದೆ, ನಮ್ಮ ದೇಶದ ಸಂಸ್ಕೃತಿ ಉಳಿತದೆ ಅಂತ ಅನ್ನೋ ಒಂದು ಧೈರ್ಯ ಇದೆ. ಅದಕ್ಕೆ ಸರಿಯಾಗಿ ನಮಗೆ ಒಳ್ಳೆಯ ಒಂದು ಪ್ರಧಾನಿ ಸಿಕ್ಕಿದ್ದಾರೆ. ಅವರ ಮೂಲಕ ನಮ್ಮ ದೇಶ ಅಗ್ರ ಪಂಕ್ತಿಯಲ್ಲಿದೆ. ನಮ್ಮ ದೇಶವನ್ನು ಎಲ್ಲರೂ ಗೌರವಿಸ್ತಾರೆ. ಈ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮನೆಯಲ್ಲಿ ಸಂಸ್ಕಾರ ಕೊಟ್ಟು ನಮ್ಮ ದೇಶದ ಬಗ್ಗೆ ಗೌರವ ಕೊಡುವಂತಹ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತಾ ಇದ್ದೇನೆ. ಮುಖ್ಯವಾಗಿ ನನಗೆ ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಇದೆ, ಅದರಿಂದಾಗಿ ನಾನು ಕ್ಷಮೆಯನ್ನು ಕೇಳುತ್ತಾ ನಿರ್ಗಮಿಸ್ತಾ ಇದ್ದೇನೆ. ಮನೆಯಲ್ಲಿ ಮಕ್ಕಳು ರೆಡಿಯಾಗಿ ನಿಂತಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಂಸ್ಕಾರ ಸಂಸ್ಕೃತಿಯ ಕೈಗನ್ನಡಿ. ಹಿಂದೂ ಧರ್ಮ ಹಲವು ಸಂಸ್ಕೃತಿಗಳ ನೆಲೆವೀಡು. ಹಿಂದೂ ಸಂಗಮ ಸರ್ವರ ಬಾಳಲ್ಲಿ ಮತ್ತೆ ಹೊಸ ಚೈತನ್ಯ ಮೂಡಿಸುವಂತಾಗಲಿ ಎಂಬ ಆಶಯದೊಂದಿಗೆ ಮಾತನಾಡಿದ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಅವರಿಗೆ ವಂದನೆಗಳು. ಬಂಧುಗಳು, ಇವತ್ತಿನ ಕಾರ್ಯಕ್ರಮಕ್ಕೆ ನವೀನ್ ಬೆಳ್ಚಪ್ಪಾಡ, ಶ್ರವಣ್ ಬೆಳ್ಚಪ್ಪಾಡ ಉಪಸ್ಥಿತಿದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರೆಲ್ಲರನ್ನೂ ಕೂಡ ಅತ್ಯಂತ ಗೌರವದ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದೆ ಇದೇ ವೇದಿಕೆಯಲ್ಲಿ ವಕ್ತಾರರ ಮಾತಿಗೆ ಕಿವಿಯಾಗೋಣ. ಶ್ರೀ ಭರತರಾಜ್ ಕಾಬೂರು, ಮಂಗಳೂರು ವಿಭಾಗದ ಸಹ ಸೇವಾ ಪ್ರಮುಖ್. ತಾಯಿ ಭಾರತೀಯ ಚರಣಾವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇಂದಿನ ಈ ಹಿಂದೂ ಸಂಗಮ ಆಯೋಜನಾ ಸಮಿತಿ ಏನು ಸೋಮೇಶ್ವರ ಮಂಡಲದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಅಧ್ಯಕ್ಷರೇ, ಅದೇ ರೀತಿಯಲ್ಲಿ ಉಪಸ್ಥಿತರಿರುವಂಥ ಶ್ರದ್ಧೆಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂಥ ತಾಯಿ ಅವರಿಗೆ ವಂದಿಸುತ್ತಾ, ಅದೇ ರೀತಿಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಳಿಗೂ, ಶ್ರದ್ಧೆಯ ತಾಯಂದಿರಿಗೂ, ಸಜ್ಜನ ಬಂಧುಗಳಿಗೂ, ಅದೇ ರೀತಿಯಲ್ಲಿ ಉಪಸ್ಥಿತರಿರುವಂಥ ಮುಂದಿನ ಭಾರತದ ಭವಿಷ್ಯವನ್ನು ನಿರೂಪಿಸಲಿಕ್ಕಿರುವಂಥ ಯುವ ಸಮೂಹಕ್ಕೆ ನಾನು ಅಭಿನಂದನೆ, ಅದೇ ರೀತಿಯಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗಾಗಲೇ ತಾಯಿ ಮಾತಾಡಬೇಕಾದ್ರೆ ಹೇಳಿದರು, ಈ ದೇಶ ಸಂಸ್ಕೃತಿ ಸಂಸ್ಕಾರಗಳಿಂದ ಕೂಡಿದಂಥ ದೇಶ. ಈ ದೇಶದಲ್ಲಿರುವಂಥ ಈ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಕರ್ತವ್ಯ ನಮ್ಮ ಮನೆಯ ಕರ್ತವ್ಯ ಅಂತೇಳುವಂಥದ್ದನ್ನು ಹೇಳಿದರು. ನಮಗೆಲ್ಲರಿಗೂ ಗೊತ್ತಿದೆ, ಈ ದೇಶದ ಇತಿಹಾಸವನ್ನು ನಾವು ಓದಿರ್ಬೋದು, ಈ ದೇಶದ ಇತಿಹಾಸವನ್ನು ನಾವು ಕೇಳಿರ್ಬೋದು. ಸಹಸ್ರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ದೇಶ ನಮ್ಮದು. ಈ ದೇಶವನ್ನು ನಾವೆಲ್ಲರೂ ಕೂಡ ಬಹಳ ಅನ್ಯೋನ್ಯತೆಯಿಂದ, ಪರಸ್ಪರ ನಂಬಿಕೆಯಿಂದ ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂಥ ಆ ಸ್ವಭಾವ ನಮ್ಮದಾಗಿತ್ತು. ನಮ್ಮಲ್ಲಿ ಹಲವಾರು ರಾಜ ಮಹಾರಾಜರುಗಳು ಈ ದೇಶವನ್ನು ಆಳಿದ್ದಾರೆ. ಅವರೆಲ್ಲರೂ ಕೂಡ ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಟಂಥದ್ದನ್ನು ನಾವು ಕೇಳ್ತೀವಿ. ಪುರಾಣದ ಕಥೆಯನ್ನು ಕೇಳಬೇಕಾದ್ರೆ, ರಾಮಾಯಣ ಮಹಾಭಾರತದ ಕಥೆಗಳನ್ನು ಕೇಳಬೇಕಾದ್ರೆ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಸಮಾಜಕ್ಕೆ ಆತ್ಮವಿಶ್ವಾಸವನ್ನು ತುಂಬಿಸಿಕೊಂಡು ಇಡೀ ಸಮಾಜವನ್ನು ಒಟ್ಟು ಹೋಗುವಂಥ ಕೆಲಸ ನಿರಂತರವಾಗಿ ಆಗಿರುವಂಥ ಒಂದು ಸಂಸ್ಕೃತಿಯನ್ನು ಕೂಡಿರುವಂಥ ದೇಶ ನಮ್ಮದು. ಆದರೆ ಈ ದೇಶಕ್ಕೆ 1,000 ವರ್ಷಗಳ ಹಿಂದೆ ಈ ದೇಶಕ್ಕೆ ಒಂದು ರೀತಿಯಲ್ಲಿ ಶಾಪ ತಟ್ಟಲಿಕ್ಕೆ ಪ್ರಾರಂಭ ಆಯಿತು. ನಾವು ಇತಿಹಾಸವನ್ನು ಓದ್ತಾ ಇರಬೇಕಾದ್ರೆ ಈ ದೇಶದ ಮೇಲೆ ಆಗಿರುವಂಥ ಒಂದಷ್ಟು
ಯಾವ ರೀತಿಯ ವ್ಯಾಪಾರದ ನೆಪವನ್ನು ಒಡ್ಡಿ ಬಂದಂಥ ಬ್ರಿಟಿಷರು ಈ ದೇಶವನ್ನು ಕೊಳ್ಳೆ ಹೊಡೆಯುವುದಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದರು ಅಂತೇಳುವಂಥದ್ದನ್ನು ಕೇಳ್ತೀವಿ. ನಾವು ಇವತ್ತು ಉಳ್ಳಾಲದ ನೆಲದಲ್ಲಿದ್ದೀವಿ. ನಾವು ರಾಣಿ ಅಬ್ಬಕ್ಕನ ಇತಿಹಾಸವನ್ನು ನಾವು ಓದಿದ್ದೀವಿ, ಇತಿಹಾಸವನ್ನು ಕೇಳಿದ್ದೀವಿ. ನಾವು ಯಾವ ರೀತಿಯಲ್ಲಿ ಪೋರ್ಚುಗೀಸರು ನಮ್ಮ ಈ ಕರಾವಳಿ ಭಾಗವನ್ನು ತಮ್ಮ ಕಪಿಪುಷ್ಟಿಗೆ ತೆಗೊಳ್ಬೇಕು ಅಂತೇಳುವಂಥದ್ದನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಅವರೊಂದಷ್ಟು ಪ್ರಯತ್ನಗಳನ್ನು ಮಾಡಬೇಕಾದ್ರೆ ಅವರನ್ನು ಪೂರ್ತಿಯಾಗಿ ಹಿಮ್ಮೆಟ್ಟಿಸಿದಂಥ ವೀರ ವನಿತೆ ರಾಣಿ ಅಬ್ಬಕ್ಕ. ಅವರ ಇತಿಹಾಸವನ್ನು ನಾವು ಓದಬೇಕಾದ್ರೆ 500 ವರ್ಷಗಳ ಅವರ ಜೀವನದ ಆ ಸ್ಮರಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಂದರೆ ಈ ರೀತಿ ದೇಶವ್ಯಾಪಿ ಈ ವೀರವನಿತೆ ರಾಣಿ ಅಬ್ಬಕ್ಕನ ಒಂದು ಆ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ನಮ್ಮಲ್ಲಿಯೂ ಕೂಡ ನಮ್ಮ ಈ ಪ್ರದೇಶದಲ್ಲಿ ಆ ರೀತಿಯಲ್ಲಿ ರಾಣಿ ಅಬ್ಬಕ್ಕನನ್ನು ದಿನನಿತ್ಯವೂ ಕೂಡ ಸ್ಮರಣೆ ಮಾಡುವಂಥ ಆ ರೀತಿಯ ಮನೆಗಳು ಇವತ್ತಿರಬಹುದು. ಆ ರೀತಿಯಲ್ಲಿ ಈ ಸಮಾಜಕ್ಕೆ ನೇತೃತ್ವವನ್ನು ಕೊಟ್ಟಂಥ ವೀರ ಶಿವಾಜಿ ಆಗಿರ್ಬೋದು, ರಾಣಾ ಪ್ರತಾಪ ಆಗಿರ್ಬೋದು, ಇವರೆಲ್ಲರ ಕಥೆಗಳನ್ನು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೇಳಿರ್ಬೋದು. ಆದರೆ ಈ ಬ್ರಿಟಿಷರ ಕಾರಣಕ್ಕೋಸ್ಕರ 200 ವರ್ಷಗಳ ಹಿಂದೆ ಯಾವ ಬ್ರಿಟಿಷರು ಈ ದೇಶಕ್ಕೆ ವ್ಯಾಪಾರದ ನೆಪವೊಡ್ಡಿಕೊಂಡು ಈ ದೇಶದ ಮೇಲೆ ಬಂದರು, ಅವರ ಕಾರಣಕ್ಕೋಸ್ಕರ ಇಲ್ಲಿರುವಂಥ ಸಂಸ್ಕೃತಿಗಳು ನಾಶ ಆಗಲಿಕ್ಕೆ ಪ್ರಾರಂಭ ಆಯಿತು ಅಂತೇಳುವಂಥದ್ದನ್ನು ನಾವು ಕೇಳ್ತೀವಿ. ಈಗ ಹೇಳಬೇಕಾದ್ರೆ ತಾಯಿ ಮಾತಲ್ಲಿ ಹೇಳಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಲ್ಲೇಖವನ್ನು ಮಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು 1925ರಲ್ಲಿ ಸಂಘದ ಕೆಲಸ ಅಂದರೆ 100 ವರ್ಷದ ಕೆಳಗೆ ಸಂಘ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿತು. ನಾವು ಸಂಘ ಕೆಲಸವನ್ನು ಪ್ರಾರಂಭ ಮಾಡುವ ಹಿಂದೆ ಈ ದೇಶದ ಮಾನಸಿಕತೆ ಹೇಗಿತ್ತು ಅಂತೇಳಿದರೆ, ಇಲ್ಲಿ ಒಬ್ಬ ರಾಷ್ಟ್ರೀಯ ನೇತಾರ ವಿದೇಶಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಹೇಳ್ತಾರೆ, ನನ್ನನ್ನು ಕತ್ತೆ ಅಂತೇಳಿ ನನ್ನನ್ನು ಹಿಂದೂ ಅಂತೇಳಿ ಹೇಳಬೇಡಿ. ಅಂದರೆ ಹಿಂದೂ ಅಂತೇಳುವಂಥದ್ದು ಅದೊಂದು ರೀತಿಯಲ್ಲಿ ಅಸೂಹೆ ಅಂತೇಳಿದರೆ, ಹಿಂದೂ ಅಂತೇಳಿ ಗುರುತಿಸಿಕೊಳ್ಳಲಿಕ್ಕೆ ನಾಚಿಕೆ ಪಡ್ತಿದ್ದಂಥ ಆ ಸಂದರ್ಭಗಳು. ಹಾಗಾಗಿ ಹೋಗಿ ನನ್ನನ್ನು ಹಿಂದೂ ಅಂತೇಳಿ ಹೇಳಬೇಡಿ, ನನ್ನನ್ನು ಕತ್ತೆ ಅಂತೇಳಿ ಹೇಳಿ ಅಂತೇಳುವಂಥ ರೀತಿಯಲ್ಲಿ ಅವರು ವಿದೇಶದಲ್ಲಿ ಹೇಳ್ತಾರೆ. ಆ ರೀತಿಯ ಮಾನಸಿಕತೆ ಹಿಂದೂ ಸಮಾಜದಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ನಾವು ಸಮಾಜದ ಪ್ರತಿಯೊಬ್ಬರು ಕೂಡ ಆದರ ಗೌರವದಿಂದ ಪ್ರತಿಯೊಬ್ಬರನ್ನು ಕೂಡ ಕಾಣ್ತಿದ್ದಂಥ ಈ ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬನಲ್ಲಿ ಕೂಡ ಆ ರೀತಿಯ ಭಾವನೆಗಳು ದೂರ ಆಗ್ತಾ ಒಬ್ಬರನ್ನೊಬ್ಬ ಸಂಶಯದ ದೃಷ್ಟಿಯಿಂದ ನೋಡುವ ರೀತಿಯಲ್ಲಿ ಆಯಿತು. ಆ ಕಾರಣಕ್ಕೋಸ್ಕರ ಸಂಘದ ಪ್ರಾರಂಭವನ್ನು ಪರಮ ಪೂಜನೀಯ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರ ಮುಖಾಂತರ ಸಂಘದ ಕೆಲಸವನ್ನು ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಅವರ ಜೊತೆಗೆ ಒಂದಿಷ್ಟು ಸ್ವಯಂ ಸೇವಕರು ಸೇರಿಕೊಳ್ತಾರೆ. ಅವರ ಮುಖಾಂತರ ಪ್ರಾರಂಭದಲ್ಲಿ ಸಂಘದ 1 ಗಂಟೆಯ ಪರಿಕಲ್ಪನೆ ಇರಲಿಲ್ಲ. ಅದಾದ ನಂತರ 1 ಗಂಟೆಯ ಪರಿಕಲ್ಪನೆ ಕೊಟ್ಟರು. 1 ಗಂಟೆಯ ಶಾಖೆಯ ಮೂಲಕ ಸಮಾಜದಲ್ಲಿರುವಂಥ ಸಜ್ಜನರನ್ನು ಜೊತೆಗೂಡಿಸಿಕೊಂಡು ಅವರ ಮುಖಾಂತರ ದಿನನಿತ್ಯವೂ ಕೂಡ ಸಂಸ್ಕಾರವನ್ನು ಕೊಡ್ತಾ ದೇಶಭಕ್ತರನ್ನು ನಿರ್ಮಾಣ ಮಾಡುವಂಥ ಕೆಲಸ ನಿರಂತರವಾಗಿ ಆಗಬೇಕು. ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅಂತೇಳುವಂಥ ಆ ಪರಿಕಲ್ಪನೆಯಲ್ಲಿ ಸಂಘದ ಕೆಲಸ ಪ್ರಾರಂಭ ಆಯಿತು. ಹಿಂದೂ ಸಮಾಜಕ್ಕೆ ನೇತೃತ್ವ ಕೊಡುವಂಥ ಕೆಲಸ ಸಂಘದ ಕೆಲಸ ಅಂತೇಳಿದರೆ ಅದೊಂದು ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ಒಂದು ಸಂಘಟನೆ ಅಲ್ಲ. ಸಮಾಜಕ್ಕೆ ಯಾವ ರೀತಿಯಲ್ಲಿ ನೇತೃತ್ವವನ್ನು ಕೊಡಬೇಕೋ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಸಮಾಜವನ್ನು ದಿನನಿತ್ಯವೂ ಕೂಡ ಆ ಸಮಾಜಕ್ಕೆ ಜಾಗೃತಿಯ ಭಾವವನ್ನು ತುಂಬುವಂಥ ಆ ಕೆಲಸವನ್ನು ನಿರಂತರ ಸಂಘ ಮಾಡ್ತಾ ಬಂತು. ಇವತ್ತು ಸಂಘಕ್ಕೆ 100 ವರ್ಷ ತುಂಬಿದೆ. ವಿಜಯದಶಮಿಯ ಆ ಸಂದರ್ಭದಲ್ಲಿ 100 ವರ್ಷವನ್ನು ಪೂರೈಸಿ ಈಗ 100 ಶತಮಾನದ ಆ ವರ್ಷದ ಆಚರಣೆ ಅಂತೇಳುವಂಥದ್ದನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಸಂಘ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿತು. ಇವತ್ತು ಹಿಂದೂ ಸಂಗಮ ಅಂತೇಳುವಂಥ ಈ ಕಾರ್ಯಕ್ರಮವು ಕೂಡ ಆ ದೃಷ್ಟಿಕೋನದಿಂದ ಸಮಾಜವನ್ನು ಒಟ್ಟಾಗಿ ತಗೊಂಡು ಸಮಾಜಕ್ಕೆ ಒಂದಷ್ಟು ಜಾಗೃತಿಯ ಸಮಾಜದ ನಿರ್ಮಾಣದ ಆ ಪರಿಕಲ್ಪನೆಯ ಜೊತೆಗೆ ಸಂಘ ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತೀವಿ. ಸಂಘದ ಶಾಖೆ ವ್ಯಕ್ತಿ ನಿರ್ಮಾಣದ ಕೇಂದ್ರ ಆ ರೀತಿಯಲ್ಲಿ ದಿನನಿತ್ಯವೂ ಕೂಡ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಸಂಘದ ಶಾಖೆಯ ಮೂಲಕ ಮಾತ್ರ ಮಾಡಿದರೆ ಸಾಕು ಅಂತೇಳುವಂಥದ್ದು ಕಷ್ಟ ಅಂತೇಳುವಂಥದ್ದು ಸಂಘಕ್ಕೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಸಂಘದ ವಿವಿಧ ಸಂಘಟನೆಗಳನ್ನು ಸಂಘ ಪ್ರಾರಂಭ ಮಾಡುತ್ತೆ. ಅದರ ಮೂಲಕ ವಿವಿಧ ಸಂಘಟನೆಗಳ ಮೂಲಕ ರಾಷ್ಟ್ರಭಕ್ತರನ್ನು ಒಟ್ಟು ಮಾಡುವಂಥ ಆ ಕೆಲಸ ನಿರಂತರ ಮಾಡ್ತಾ ಇವತ್ತು ಸಂಘ ಒಂದಷ್ಟು ಸಮಾಜದಲ್ಲಿರುವಂಥ ಒಂದಷ್ಟು ಮೌಲ್ಯಗಳನ್ನು ಉಳಿಸಿಕೊಳ್ಬೇಕು ಅಂತೇಳುವಂಥದ್ದನ್ನು ಇಟ್ಟುಕೊಂಡು ಸಮಾಜದಲ್ಲಿ ಅದನ್ನು ಅಪೇಕ್ಷೆ ಪಡ್ತಾ ಇದೆ.
ಇವತ್ತು ಹಿಂದೂ ಸಂಗಮ ಅಂತ ಹೇಳುವಂಥ ಈ ಕಾರ್ಯಕ್ರಮವನ್ನು ಮಾಡಿರುವಂಥ ಉದ್ದೇಶವೂ ಕೂಡ ಅದೇ. ನಮ್ಮ ಮನೆಗಳಲ್ಲಿರುವಂಥ ಮೌಲ್ಯಗಳು ಕುಸಿಬಾರದು. ಆ ಮೌಲ್ಯಗಳು ಕುಸಿದ್ರೆ ಈ ರಾಷ್ಟ್ರ ಕುಸಿಯುತ್ತೆ. ಈ ರಾಷ್ಟ್ರದಲ್ಲಿರುವಂಥ ಸಂಸ್ಕೃತಿ ಸಂಸ್ಕಾರ ನಾಶ ಆಯಿತು ಅಂತೇಳಿ ಆದರೆ ಈ ರಾಷ್ಟ್ರ ಅವನತಿಯತ್ತ ಹೋಗುತ್ತೆ ಅಂತೇಳುವಂಥದ್ದನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಬೇರೆ ಬೇರೆ ದೇಶಗಳ ಉದಾಹರಣೆಯನ್ನು ಕಣ್ಣ ಮುಂದೆ ತಗೊಂಡು ಇವತ್ತು ಸಮಾಜಕ್ಕೆ ಒಂದು ಜಾಗೃತಿಯ ಭಾವವನ್ನು ತರಬೇಕು ಅಂತೇಳುವ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸೋಮೇಶ್ವರ ಮಂಡಲದ ಒಂದಷ್ಟು 4 ಗ್ರಾಮಗಳಿಂದ ಸುಮಾರು 2,000 ಮನೆಗಳ ಒಂದಷ್ಟು ತಾಯಂದಿರು ಸಜ್ಜನ ಬಂಧುಗಳು ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಸೇರಿ ಯೋಚನೆಯನ್ನು ಮಾಡಬೇಕು ಅಂತೇಳುವಂಥದ್ದನ್ನು ಇಟ್ಟುಕೊಂಡು ಇವತ್ತು ಸೇರಿದ್ದೀವಿ. ಸಂಘದ ಮೂಲ ಉದ್ದೇಶ ಇರುವಂಥದ್ದು ಅದೇ, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಸಂಸ್ಕಾರಗಳು ಉಳಿಬೇಕು. ಅದಕ್ಕೋಸ್ಕರ ಒಂದಷ್ಟು ಮನೆಗಳಲ್ಲಿ ಈ ರೀತಿಯ ಜಾಗೃತಿಯ ಆ ಭಾವವನ್ನು ತುಂಬಬೇಕು ಅಂತೇಳುವಂಥದ್ದು ಉದ್ದೇಶ. ಆಗಲೇ ಪ್ರಾರಂಭದಲ್ಲಿ ಇಲ್ಲಿ ಇದನ್ನು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುವಂಥ ವಕ್ತಾರರು ಹೇಳಿದ್ರು ಅದನ್ನು, ಅಂದರೆ ಪಂಚ ಪರಿವರ್ತನೆಯ ವಿಷಯಗಳು. ಆ ಪಂಚ ಪರಿವರ್ತನೆಯ ಮೂಲಕ ಸಮಾಜದಲ್ಲಿ ಜಾಗೃತಿ ಅಂತೇಳುವಂಥದ್ದು ಇವತ್ತು ಮನೆಗಳಲ್ಲಿ ಆ ರೀತಿಯ ಭಾವನೆ ಬರಬೇಕು ಅಂತೇಳುವಂಥದ್ದನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತೇಳುವಂಥದ್ದನ್ನು ಹೇಳಿದರು. ಸಂಘ ಇವತ್ತು ಸಂಘದ ಹಿರಿಯರು ನಮ್ಮ ಅದನ್ನು ಮಾತಾಡ್ತಾ 100 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಮಾಜದಲ್ಲಿ ಆಗಬೇಕು ಅಂತೇಳುವಂಥದ್ದನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕು ಅಂತೇಳುವಂಥದ್ದನ್ನು ಹೇಳ್ತಾ ಕುಟುಂಬ ಪ್ರಬೋಧನ್ ಅಂತೇಳುವಂಥ ಒಂದು ಗತಿವಿಧಿಯ ಕೆಲಸದ ಬಗ್ಗೆ ಹೇಳಿದರು. ಕುಟುಂಬ ಪ್ರಬೋಧನ ಅಂತೇಳುವಂಥದ್ದು ಸಂಘದ ಒಂದು ಗತಿವಿಧಿ ಆದರೂ ಕೂಡ ನಮ್ಮ ಮನೆಯಲ್ಲಿರುವಂಥ ಮೌಲ್ಯಗಳನ್ನು ಉಳಿಸುವಂಥ ಕೆಲಸವನ್ನು ನಾವು ಯೋಚನೆ ಮಾಡ್ಬೋದಾ? ಸಮಾಜದಲ್ಲಿ ಇವತ್ತು ಆಗಬೇಕಾಗಿರುವಂಥದ್ದು ಅದೇ. ತಾಯಿ ಮಾತಾಡಬೇಕಾದ್ರೆ ಕೆಲವೊಂದು ಸಂಗತಿಗಳನ್ನು ಹೇಳಿದರು. ಆದರೆ ನಮ್ಮ ಮನೆಗಳಲ್ಲಿ ದಿನನಿತ್ಯವೂ ಕೂಡ ಭಜನೆ, ಇದು ದಿನನಿತ್ಯವೂ ಕೂಡ ಮನೆಗಳಲ್ಲಿ ಆಗಬೇಕು. ಹಿರಿಯರು ಅದನ್ನು ಒಂದು ಕಡೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ, 3 ಸಂಗತಿಗಳು ಮನೆಯಿಂದ ಬಿಟ್ಟು ಹೋಗಬಾರ್ದು ಅಂತ: ಭಜನೆ ಮತ್ತು ಭೋಜನ್ ಮತ್ತು ಭಾಷೆ. ಈ ಭಜನೆ ಅಂತ ಹೇಳುವಂಥದ್ದು ದಿನನಿತ್ಯವೂ ಕೂಡ ನಮ್ಮ ಮನೆಗಳಲ್ಲಿ ಆಗುತ್ತಾ? ಭಜನೆ ಅಂತ ಹೇಳಿದರೆ ನನಗೆ ತುಂಬ ರಾಗಬದ್ಧವಾಗಿ ತಾಳವನ್ನು ಹಾಕ್ತಾ ತುಂಬ ಚೆನ್ನಾಗಿ ಭಜನೆಯನ್ನು ಹೇಳಲಿಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಭಜನೆ ಮಾಡೋದಿಲ್ಲ. ಕೆಲವೊಂದು ಮನೆಗಳಲ್ಲಿ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳುವವರು ಇರ್ಬೋದು, ಇನ್ನು ಕೆಲವರಿಗೆ ರಾಗಬದ್ಧವಾಗಿ ಹೇಳಲಿಕ್ಕೆ ಗೊತ್ತಿಲ್ಲದಿರ್ಬೋದು. ಆದರೆ ಆ ಹೊತ್ತು ಮುಳುಗುವ ಹೊತ್ತು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು ಅದು ದಿನನಿತ್ಯವೂ ಕೂಡ ಮನೆಗಳಲ್ಲಿ ಆಗುವ ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡ್ಬೋದಾ? ನಿರಂತರವಾಗಿ ಈ ಏನು ಆ ಸಂಸ್ಕಾರದ ಆ ಭಾಗ ನಮ್ಮ ಪೀಳಿಗೆಯಿಂದ ಪೀಳಿಗೆಗೆ ಪ್ರತಿಯೊಬ್ಬನಲ್ಲಿಯೂ ಕೂಡ ಆ ಭಾವನೆಯನ್ನು ತರುವಂಥ ಆ ಕೆಲಸವನ್ನು ದಿನನಿತ್ಯವೂ ಕೂಡ ಮನೆಗಳಲ್ಲಿ ಮಾಡ್ಬೋದಾ? ಇದಕ್ಕೋಸ್ಕರ ಆ ಒಂದು ಕೆಲಸಗಳು ನಿರಂತರವಾಗಿ ಮನೆಗಳಲ್ಲಿ ಆಗಬೇಕು ಅಂತೇಳುವಂಥದ್ದನ್ನು ಹೇಳಿದರು. ಇನ್ನು ಭೋಜನ್, ನಾವು ಊಟವನ್ನು ಮಾಡ್ತೀವಿ, ಹಸಿವೆಗೋಸ್ಕರ ಊಟವನ್ನು ಮಾಡ್ತೀವಿ. ಆದರೆ ಅದನ್ನು ಪರಬ್ರಹ್ಮನ ವರಪ್ರಸಾದ ಅಂತೇಳುವಂಥದ್ದನ್ನು ತಿಳ್ಕೊಂಡು ನಾವು ಆ ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡುವಂಥ ಆ ಪದ್ಧತಿ ಹಿಂದೆ ಮನೆಗಳಲ್ಲಿ ಇತ್ತು, ಇವತ್ತು ಮನೆಗಳಲ್ಲಿ ಅದು ಬಿಟ್ಟು ಹೋಗಿದೆ. ಅದನ್ನು ಮತ್ತೊಮ್ಮೆ ಪುನಃ ಪದ್ಧತಿಯನ್ನು ಬೆಳೆಸಿಕೊಳ್ಳುವ ರೀತಿಯಲ್ಲಿ ಯೋಚನೆ ಮಾಡ್ಬೋದಾ? ನಮ್ಮ ಮನೆಗಳಲ್ಲಿ ವಾರದಲ್ಲಿ ಒಮ್ಮೆ ಆದರೂ ಕೂಡ ಈ ಪದ್ಧತಿಯನ್ನು ಉಳಿಸಿಕೊಳ್ಬೋದಾ? ನಾವು ನಮ್ಮ ಮನೆಗಳಲ್ಲಿ ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ಮಾವಂದಿರು, ಚಿಕ್ಕಪ್ಪ, ಈ ರೀತಿಯಲ್ಲಿ ಎಲ್ಲರೂ ಕೂಡು ಕುಟುಂಬ ಇರಬೇಕಾದ್ರೆ ಆ ವ್ಯವಸ್ಥೆಗಳು ಮನೆಗಳಲ್ಲಿ ಚೆನ್ನಾಗಿತ್ತು. ಅವರೆಲ್ಲರೂ ಕೂಡ ಹೊರಗಡೆ ಕೆಲಸಕ್ಕೋಸ್ಕರ ಹೊರಗಡೆ ಹೋಗಿ ವಾಪಸ್ಸು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಬರಬೇಕಾದ್ರೆ ಸ್ವಲ್ಪ ಹೊತ್ತಾಗಬೇಕಾದ್ರೆ ಅಮ್ಮ ಹೇಳ್ತಾ ಇದ್ಲು, ಅವರು ಬರಲಿ ಎಲ್ಲರೂ ಜೊತೆಯಾಗಿ ಕೂತ್ಕೊಂಡು ಊಟ ಮಾಡುವ ಅಂತೇಳುವಂಥದ್ದು ಹೇಳ್ತಾ ಇದ್ಲು. ಇವತ್ತು ನಾವು ನೋಡ್ತೀವಿ ಮನೆಗಳಲ್ಲಿ ಒಬ್ಬೊಬ್ಬರ ಕೋಣೆಯಲ್ಲಿ ಒಂದೊಂದು ಲ್ಯಾಪ್ಟಾಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಇನ್ನು ಕೆಲವರಿಗೆ ಟಿವಿಯ ಒಂದಷ್ಟು ಅಭ್ಯಾಸಗಳಿರ್ಬೋದು. ಈ ಕಾರಣಕ್ಕೋಸ್ಕರ ಒಬ್ಬರೊಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಊಟ ಮಾಡುವಂಥ ಆ ಪದ್ಧತಿಗಳು ಇವತ್ತು ಮನೆಗಳಲ್ಲಿದೆ. ಹಾಗಾಗ್ಲಿಕ್ಕೋಗಿ ಮುಂದಿನ ಪೀಳಿಗೆ ಯಾವ ರೀತಿ ಈ ರೀತಿಯ ಭಾವನೆಗಳು ಆ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾವು ನೆನೆಸಿಕೊಳ್ಬೋದಾ? ಬಂದವರ ಹತ್ರ ಮಾತಾಡಬೇಕು, ಬಂದವರ ಜೊತೆಗೆ ಸೇರಿಕೊಳ್ಬೇಕು, ಬಂದವರನ್ನು ಗೌರವಿಸಬೇಕು ಅಂತ ಹೇಳುವಂಥ ಆ ಭಾವನೆಗಳು ಇವತ್ತು ಬಿಟ್ಟು ಹೋಗ್ತಾ ಇದೆ. ಹಾಗಾಗ್ಲಿಕ್ಕೋಗಿ ಮುಂದಿನ ಪೀಳಿಗೆಗೆ ಇದನ್ನು ಕಲಿಸುವ ದೃಷ್ಟಿಯಿಂದ ನನ್ನ ಮನೆಗಳಲ್ಲಿ ಈ ರೀತಿಯಲ್ಲಿ ಯೋಚನೆ ಮಾಡ್ಬೋದಾ? ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡುವಂಥ ಆ ಪದ್ಧತಿ ಮನೆಗಳಲ್ಲಿ ಬೆಳೆಸುವಂಥದ್ದನ್ನು ಉಳಿಸುವಂಥದ್ದನ್ನು ಯೋಚನೆ ಮಾಡ್ಬೋದಾ? ಅದರ ಜೊತೆಗೆ ಹೇಳಿರುವಂಥದ್ದು ಭಾಷೆ, ಮಾತೃಭಾಷೆ. ಇವತ್ತು ಮನೆಗಳಲ್ಲಿ ನಮ್ಮ ಮನೆಯೊಳಗೆ ತುಳು ಮಾತಾಡ್ತೇವೆ ಆದರೆ ತುಳು ಮಾತಾಡ್ತೀವಿ, ನಾವು ಕನ್ನಡ ಮಾತಾಡ್ತೀವಿ ಆದರೆ ಕನ್ನಡ ಮಾತಾಡ್ತೀವಿ, ಕೊಂಕಣಿ ಇಲ್ಲದ್ರೆ ಹಿಂದಿ, ಮರಾಠಿ, ತೆಲುಗು, ಈ ರೀತಿಯಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಇರುವಂಥ ಮನೆಗಳಲ್ಲಿ ಆ ಭಾಷೆಗಳನ್ನು ಮಾತಾಡ್ತಾ ಇರ್ಬೋದು.
ಆದರೆ ಆಂಗ್ಲ ಪದದ ಬಳಕೆ ಇವತ್ತು ಮನೆಯನ್ನು ನಾವು ಮನೆ ಒಳಗೆ ಮಾತಾಡ್ತಾ ಇರಬೇಕಾದ್ರೆ ಆಂಗ್ಲ ಪದದ ಬಳಕೆ ಆಗುತ್ತೆ ಅಂತ ಹೇಳುವಂಥದ್ದು ಅದು ದೊಡ್ಡ ತಪ್ಪು ಅಂತೇಳಿ ನಾನು ಹೇಳ್ತಾ ಇಲ್ಲ. ಆದರೆ ಮನೆಯಲ್ಲಿರುವಂಥ ಸಂಬಂಧಗಳು ಇವತ್ತು ಅಪ್ಪನನ್ನ ಡ್ಯಾಡಿ ಹೇಳ್ತೀವಿ, ಅಮ್ಮನನ್ನ ಮಮ್ಮಿ ಹೇಳ್ತೀವಿ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಈ ಸಂಬಂಧಗಳೆಲ್ಲವೂ ಕೂಡ ಇವತ್ತಿನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಹಿರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣಬೇಕು ಅಂತ ಹೇಳುವಂಥ ಆ ಸಂಸ್ಕಾರ ಇವತ್ತು ಬಿಟ್ಟು ಹೋಗ್ತಾ ಇದೆ. ನಾವು ಮನೆಗಳನ್ನು ನೋಡಬೇಕಾದ್ರೆ ಮನೆಯಲ್ಲಿರುವಂಥ ಚಿಕ್ಕಪ್ಪ ಇದ್ದರೆ, ಮಾವ ಇದ್ದರೆ, ದೊಡ್ಡಪ್ಪ ಇದ್ದರೆ ಇವರನ್ನು ಮಕ್ಕಳು ಏನು ಹೇಳ್ತಾರೆ ಅಂತಂದರೆ ಅಂಕಲ್ ಅಂತೇಳಿ ಹೇಳ್ತಾರೆ. ಮನೆಯಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆ ಇವರಿದ್ದರೆ ಅವರನ್ನು ಆಂಟಿ ಅಂತೇಳಿ ಹೇಳ್ತಾರೆ. ಹೊರಗಡೆಯಲ್ಲಿ ಒಬ್ಬ ಗಂಡಸು ಮನೆಯ ಪಕ್ಕದ ಗಂಡಸಿದ್ರೆ ಅವರು ಕೂಡ ಅಂಕಲ್, ಮನೆಯ ಪಕ್ಕದಲ್ಲಿರುವಂಥ ಒಬ್ಬರು ತಾಯಿ ಹೆಂಗಸಿದ್ರೆ ಅವರು ಕೂಡ ಆಂಟಿ, ಮನೆ ಒಳಗಿರೋರು ಕೂಡ ಆಂಟಿ ಅಂಕಲ್ಗಳು. ಹಾಗಾಗ್ಲಿಕ್ಕೋಗಿ ಮಕ್ಕಳಿಗೆ ಬೆಳೀತಾ ಬೆಳೀತಾ ನನ್ನ ಹಿರಿಯರು ನನ್ನ ತಂದೆಯ ಸಮಾನ, ನನ್ನ ತಾಯಿಯ ಸಮಾನ ಅಂತ ಹೇಳುವಂಥ ಈ ಮಾನಸಿಕತೆ ಮನೆಯಲ್ಲಿ ಉಳ್ಕೊಳ್ತಾ ಇಲ್ಲ. ಹಾಗಾಗ್ಲಿಕ್ಕೋಗಿ ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದ್ರೆ, ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಈ ರೀತಿ ಮನೆಯಲ್ಲಿರುವಂಥ ಹಿರಿಯರನ್ನು ನಮ್ಮ ಮಾತೃಭಾಷೆಯಲ್ಲೇ ಅವರನ್ನು ಆ ಪದ ಬಳಕೆಯ ಮೂಲಕ ಅವರನ್ನು ಕರಿಬಹುದಾ? ಈ ರೀತಿಯಲ್ಲಿ ಮನೆಗಳಲ್ಲಿ ನಾವು ಈ ಸಂಸ್ಕೃತಿಯನ್ನು ಉಳಿಸುವಂಥದ್ದನ್ನು ಯೋಚನೆ ಮಾಡ್ಬೋದಾ? ಅದಕ್ಕೋಸ್ಕರ ಹೇಳಿರುವಂಥದ್ದು ಈ ಪಂಚ ಪರಿವರ್ತನೆಯಲ್ಲಿ 5 ಸಂಗತಿಗಳಲ್ಲಿ ಮೊದಲನೇದಾಗಿ ಹೇಳಿರುವಂಥದ್ದು ಕುಟುಂಬ ಪ್ರಬೋಧನ. 2ನೇ ಸಂಗತಿ ಹೇಳಿರುವಂಥದ್ದು ಪರ್ಯಾವರಣ. ಇವತ್ತು ನಾವು ಪರಿಸರವನ್ನು ನಮ್ಮ ದೇವತೆಗೆ ನಾವು ಹೋಲಿಸ್ತೀವಿ. ನಾವು ತಾಯಿಯನ್ನು ಯಾವ ರೀತಿಯಲ್ಲಿ ಮಾತೃದೇವೋಭವ ಅಂತೇಳಿ ಹೇಳ್ತೀವೋ ಅದೇ ರೀತಿಯಲ್ಲಿ ಭೂಮಿ ತಾಯಿಗೂ ಕೂಡ ನಾವು ಹೊಂದಿಸುವಂಥದ್ದು ಇದು ನಮ್ಮ ಒಂದು ಸಂಸ್ಕಾರದ ಒಂದು ಗುಣ. ಇದು ದೇವರ ಮನೆಯಲ್ಲಿ ನಾವು ದೇವರ ಕೋಣೆಯನ್ನು ಎಷ್ಟು ಸ್ವಚ್ಛವಾಗಿಡ್ತೀವೋ, ದೇವರ ಕೋಣೆಯಲ್ಲಿ ಆ ಪೂಜೆಯನ್ನು ಮಾಡಬೇಕಾದ್ರೆ ಆ ದೇವರ ಮನೆಯನ್ನು ಅಷ್ಟೇ ಸ್ವಚ್ಛವಾಗಿಡ್ತೀವಿ. ಹಾಗಾಗ್ಲಿಕ್ಕೋಗಿ ಈ ಭೂಮಿ ನಮಗೆ ಇದು ತಾಯಿಗೆ ಸಮಾನ, ಇದನ್ನು ಕೂಡ ಸ್ವಚ್ಛವಾಗಿಡಬೇಕಾದಂಥ ಆ ಹೊಣೆಗಾರಿಕೆ ನಮ್ಮದು ಅಂತ ಹೇಳುವಂಥ ನಮ್ಮ ಯುವ ಪೀಳಿಗೆಗೆ ತರುವಂಥ ಯೋಚನೆಗಳನ್ನು ಮಾಡಬಹುದಾ? ಇವತ್ತು ಪರಿಸರವನ್ನು ನೋಡಲಿಕ್ಕೆ ಹೋದರೆ ನಾವು ಹೊರಗಡೆ ನಾವು ಒಂದು ಸುತ್ತು ಹಾಕಿ ಬರಬೇಕಾದ್ರೆ ಅಲ್ಲಲ್ಲಿ ಪ್ಲಾಸ್ಟಿಕ್ಗಳನ್ನು ನೋಡ್ತೀವಿ. ನಾವು ಪ್ಲಾಸ್ಟಿಕ್ಕಿನ ಗುಡ್ಡೆಗಳು, ಅದಾದ ನಂತರ ಮರಗಿಡಗಳ ನಾಶವನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಹಾಗಾಗ್ಲಿಕ್ಕೋಗಿ ಪ್ಲಾಸ್ಟಿಕ್ಕಿನ ಮಿತವಾದ ಬಳಕೆಯನ್ನು ಯೋಚನೆ ಮಾಡ್ಬೋದಾ? ಒಮ್ಮೆಗೆ ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತ ಹೇಳಿದರೆ ಕಷ್ಟ ಆಗ್ಬೋದು. ಇವತ್ತು ಅಂಗಡಿಗಳಲ್ಲಿ ಏನಾದರೂ ಸಾಮಾನುಗಳನ್ನು ತರಬೇಕಾದ್ರೆ ಅಂಗಡಿಗಳಲ್ಲಿ ತರುವಂಥ ಸಾಮಾನುಗಳು ಇವತ್ತು ಪ್ಲಾಸ್ಟಿಕ್ಕಲ್ಲೇ ತುಂಬಿಸಿ ಕೊಡ್ತಾರೆ. ಆದರೆ ನಾನು ಅಂಗಡಿಗೆ ಹೋಗಬೇಕಾದ್ರೆ ಒಂದು ಬಟ್ಟೆ ಚೀಲವನ್ನು ತಗೊಂಡು ಹೋಗ್ತೀನಿ. ನನ್ನ ಮನೆಗೆ ತಂದಂಥ ಪ್ಲಾಸ್ಟಿಕ್ಕನ್ನು ರೀಸೈಕ್ಲಿಂಗಿಗೆ ಕೊಡುವಂಥ ವ್ಯವಸ್ಥೆಯನ್ನು ಯೋಚನೆ ಮಾಡ್ತೀನಿ. ಹಾಲಿನ ಪೊಟ್ಟಣ, ಎಣ್ಣೆಯ ಪೊಟ್ಟಣ ಎಲ್ಲವನ್ನು ತಂದಾಗ ಅದರ ತುದಿಯನ್ನು ಕತ್ತರಿಸದೆ ಅದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಅದರಲ್ಲಿರುವಂಥ ವಸ್ತುವನ್ನು ಹೊರಗೆ ತೆಗೆದು ಅದನ್ನು ವಾಪಸ್ ಮರುಬಳಕೆಗೋಸ್ಕರ ಅದನ್ನು ಕೊಡುವಂಥ ಆ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಪ್ಲಾಸ್ಟಿಕ್ಕನ್ನು ಎಲ್ಲೆಂದರಲ್ಲಿ ಎಸೆಯುವಂಥದ್ದನ್ನು ನಾನು ಮಾಡುವುದಿಲ್ಲ. ಯಾಕೋಸ್ಕರ ಮಾಡುವುದಿಲ್ಲ ಅಂತ ಹೇಳಿದರೆ ಇವತ್ತು ನಾವು ಪರಿಸರದಲ್ಲಿ ಪ್ಲಾಸ್ಟಿಕ್ಕನ್ನು ಎಸೆದಾಗ ಪರಿಸರಕ್ಕೆ ಮರಗಿಡಗಳಿಗೆ ಮಾತ್ರ ಮಾರಕ ಅಲ್ಲ ಅದು. ನಾವು ಇವತ್ತು ಕಾಮಧೇನು ಅಂತೇಳಿ ಪೂಜೆ ಮಾಡುವಂಥ ಗೋವಿನ ಹೊಟ್ಟೆಯಲ್ಲಿಯೂ ಕೂಡ ಕೆಜಿಗಟ್ಟಲೆ ಪ್ಲಾಸ್ಟಿಕ್ ಇವತ್ತು ತುಂಬಿಕೊಂಡು ಆ ಗೋವು ಇವತ್ತು ಹಸುಮಿಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗ್ಲಿಕ್ಕೋಗಿ ಆ ಗೋವಿನ ಸಂರಕ್ಷಣೆಯು ಕೂಡ ನಮ್ಮ ಧ್ಯೇಯವಾಗಿರಬೇಕು. ಅದಕ್ಕೋಸ್ಕರ ಈ ರೀತಿಯ ಪ್ಲಾಸ್ಟಿಕ್ಕಿನ ಬಳಕೆಯನ್ನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಮರುಬಳಕೆ ಮಾಡುವ ರೀತಿಯಲ್ಲಿ ಅದನ್ನು ನಮ್ಮ ಮನೆಗಳಲ್ಲಿ ಯೋಚನೆ ಮಾಡ್ಬೋದಾ? ನೀರನ್ನು ಉಳಿಸುವಂಥದ್ದು, ಇವತ್ತು ಪ್ಲಾಸ್ಟಿಕ್ಕನ್ನು ಎಷ್ಟು ನಾವು ಕಡಿಮೆ ಬಳಕೆ ಮಾಡುವ ರೀತಿಯಲ್ಲಿ ಯೋಚನೆ ಮಾಡ್ತೀವೋ ಅದೇ ರೀತಿಯಲ್ಲಿ ನೀರನ್ನು ಮಿತವಾಗಿ ಬಳಸುವಂಥ ರೀತಿಯಲ್ಲಿ ಯೋಚನೆ ಮಾಡ್ಬೋದಾ? ನಾವು ಪ್ಲಾಸ್ಟಿಕ್ಕಿನ ಬಳಕೆಯ ಕಾರಣಕ್ಕೋಸ್ಕರ ಇವತ್ತು ಮರಗಿಡಗಳ ಆ ಬೇರು ಇವತ್ತು ಭೂಮಿಗೆ ಇಳಿಯದೆ ಅದು ಅಂತರ್ಜಲದ ಮಟ್ಟ ದಿನನಿತ್ಯವೂ ಕೂಡ ಕಡಿಮೆ ಆಗ್ತಾ ಇದೆ. ನಾವು ನೋಡ್ತೀವಿ ಮರಗಿಡದ ಬುಡದ ಅಡಿಯಲ್ಲಿ ಪ್ಲಾಸ್ಟಿಕ್ಗಳು ತುಂಬಿದ ಕಾರಣಕ್ಕೋಸ್ಕರ ಆ ಮರದ ಬೇರು ಭೂಮಿಗೆ ಇಳಿತಾ ಇಲ್ಲ. ಆ ಭೂಮಿಗೆ ಇಳಿದಿದ್ದ ಕಾರಣಕ್ಕೋಸ್ಕರ ಮರದ ಕೆಲಸ, ಬೇರಿನ ಕೆಲಸ ಏನು ಅಂತ ಹೇಳಿದರೆ ತನಗೋಸ್ಕರ ಆ ನೀರನ್ನು ಹೀರಿಕೊಂಡು ಅದನ್ನು ಭೂಮಿಗೆ ಬಿಡುವಂಥ ಕೆಲಸ ಮರಗಳು ಮಾಡುತ್ತೆ. ಈ ಕೆಲಸಕ್ಕೆ ಇವತ್ತು ತಡೆ ಆಗ್ತಾ ಇದೆ. ಇದರ ಕಾರಣಕ್ಕೋಸ್ಕರ ನೀರಿನ ಅಭಾವ ಆಗ್ತಾ ಇದೆ. ಅದಕ್ಕೋಸ್ಕರ ಆ ನೀರನ್ನು ಉಳಿಸುವಂಥ ಕೆಲಸಗಳನ್ನು ನಾವು ಯೋಚನೆ ಮಾಡ್ಬೋದಾ? ಮಿತವಾದ ಬಳಕೆಯನ್ನು ಮಾಡ್ಬೋದಾ? ಈ ರೀತಿ ನಮ್ಮ ಪರಿಸರವನ್ನು ಕಣ್ಣ ಮುಂದೆ ಇಟ್ಕೊಂಡು, ನಾನು ಇದೊಂದು ಗ್ರಾಮಾಂತರದ ಭಾಗ ಆದ ಕಾರಣ
ಹೆಚ್ಚು ಪ್ರಾಣಿ ಪಕ್ಷಿಗಳ ಬಗ್ಗೆ ಸ್ವಲ್ಪ ಜಾಗೃತಿ ಇದೆಲ್ಲವೂ ಕೂಡ ಅವಶ್ಯಕತೆ ಇಲ್ಲ. ಅಂದರೆ ಇಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳು ಇರ್ಬೋದು. ಆದರೆ ಒಂದಷ್ಟು ನಮ್ಮ ಪಟ್ಟಣದ ಭಾಗದಲ್ಲಿ ವಾಸ ಮಾಡುವಂಥವರು ಸ್ವಲ್ಪ ನಾವು ಯೋಚನೆ ಮಾಡ್ಬೋದಾ, ನಮ್ಮ ಮನೆಯ ಟ್ಯಾರಸಿಯ ಮೇಲೆ ಪಕ್ಷಿಗಳಿಗೆ ನೀರಿಡುವಂಥದ್ದು, ಇನ್ನು ಹಸಿರು ತರಕಾರಿಗಳನ್ನು ಬೆಳೆಯುವಂಥದ್ದು, ಈ ರೀತಿ ಒಂದಷ್ಟು ಯೋಚನೆ ಮಾಡ್ತಾ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತಾ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಪರ್ಯಾವರಣದ ಆ ಚಿಂತನೆ ನಮ್ಮ ಮನೆಗಳಲ್ಲಿ ಬೆಳೆಸಬೇಕು ಅಂತೇಳುವಂಥದ್ದು ಅಪೇಕ್ಷೆ. ನಾನು ಕಳೆದ ಬಾರಿ ಒಮ್ಮೆ ನಮ್ಮ ಪಚ್ಚನಾಡಿ ಅಂತೇಳುವಂಥ ಒಂದು ಭಾಗದಲ್ಲಿ ಒಬ್ಬರ ಹಿರಿಯರ ಪ್ರವಾಸವನ್ನು ತಗೊಂಡು ಅಲ್ಲಿಗೆ ಜೋಡಿಸಿತ್ತು ನಾವು. ಅವರು ಒಂದಷ್ಟು ಪ್ರಾಯೋಗಿಕವಾಗಿ ಕೆಲವೊಂದು ಸಂಗತಿಗಳನ್ನು ಹೇಳಿದರು. ಮನೆಯ ತಾರಸಿಯ ಮೇಲೆ ಈ ಹಸಿರು ಗಿಡಗಳನ್ನು ಬೆಳಿಬೋದು. ಅದಾದ ನಂತರ ಅದಕ್ಕೋಸ್ಕರ ಗೊಬ್ಬರವನ್ನು ಪೈಪ್ ಕಂಪೋಸಿಂಗ್ನ ಮೂಲಕ ಗೊಬ್ಬರವನ್ನು, ಎರೆಹುಳು ಗೊಬ್ಬರವನ್ನು ಮಾಡಿಕೊಂಡು ನಾವು ಅದಕ್ಕೆ ಗೊಬ್ಬರವನ್ನು ಮಾಡುವಂಥ ಕೆಲಸವನ್ನು ನಾವು ನಮ್ಮ ಮನೆಗಳಲ್ಲೇ ಮಾಡ್ಬೋದು. ಈ ರೀತಿಯ ಒಂದಷ್ಟು ಸಲಹೆಗಳನ್ನು ಕೊಟ್ಟರು. ಗ್ರಾಮಾಂತರದ ಭಾಗಗಳಲ್ಲಿ ಪಂಚಾಯತ್ನ ಮೂಲಕ ಈ ರೀತಿಯ ವ್ಯವಸ್ಥೆಗಳನ್ನು ಇಟ್ಟುಕೊಂಡಿರ್ಬೋದು. ಹಾಗಾಗ್ಲಿಕ್ಕೋಗಿ ನಮ್ಮ ಮನೆಗಳಲ್ಲಿ ಈ ರೀತಿಯ ಏನು ಎರೆಹುಳು ಗೊಬ್ಬರವನ್ನು ಮಾಡಿ ಕೃಷಿಯನ್ನು ಮಾಡುವಂಥದ್ದು ಕೂಡ ಯೋಚನೆ ಮಾಡ್ಬೋದು. ಕಸ ವಿಲೇವಾರಿಗೂ ಕೂಡ ಇದು ಸುಲಭ ಆಗತ್ತೆ. ಹಾಗಾಗ್ಲಿಕ್ಕೋಗಿ ಪರ್ಯಾವರಣದ ಬಗ್ಗೆ ಕಾಳಜಿ ನಮ್ಮದಿರಬೇಕು. ಇನ್ನು ಸಾಮರಸ್ಯ ಸಮಾಜವನ್ನು ಕಣ್ಣ ಮುಂದೆ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬನನ್ನ ಕೂಡ ಆದರ ಗೌರವದಿಂದ ಕಾಣಬೇಕು ಅಂತ ಹೇಳುವಂಥದ್ದು ನಮ್ಮ ಸಮಾಜದ ಅಪೇಕ್ಷೆ. ನಾವು ಒಮ್ಮೊಮ್ಮೆ ಸರ್ಕಾರಗಳು ಕಾನೂನುಗಳನ್ನು ತರುತ್ತೆ. ಸರ್ಕಾರಗಳು ಕಾನೂನನ್ನು ತರಬೇಕಾದ್ರೆ ಆ ಸರ್ಕಾರದ ಕಾನೂನನ್ನು ತಂದ ಮಾತ್ರಕ್ಕೆ ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳುವಂಥದ್ದು ಹೇಳಲಿಕ್ಕಾಗೋದಿಲ್ಲ. ಆದರೆ ಪ್ರತಿಯೊಬ್ಬನ ಮನಸ್ಸಲ್ಲಿಯೂ ಕೂಡ ಈ ಜಾಗೃತಿ ಅಂತೇಳುವಂಥದ್ದು ಮೂಡಿದಾಗ ಆಗ ಈ ಯೋಚನೆಗಳೆಲ್ಲವೂ ಕೂಡ ಸಾಕಾರಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾವು ಏನು ಸಾಮರಸ್ಯ ಅಂತೇಳುವಂಥ ಒಂದು ಕೆಲಸ ಏನಿದೆ, ಇದು ಪ್ರತಿಯೊಂದು ಯುವ ಸಮೂಹದ ಮಧ್ಯದಲ್ಲಿ ಈ ರೀತಿಯ ಚರ್ಚೆಗಳು ನಡೀಲಿಕ್ಕೆ ಸಾಧ್ಯವ. ಭಾಷೆಗೋಸ್ಕರ ಇವತ್ತು ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಭಾಷೆಯ ಕಾರಣಕ್ಕೋಸ್ಕರ ಗಲಾಟೆ ಆಗುವಂಥದ್ದನ್ನು ನೋಡ್ತೀವಿ ನಾವು. ನೀರಿಗೋಸ್ಕರ ಗಲಾಟೆ ಆಗುವಂಥದ್ದು ಒಂದು ರಾಜ್ಯಕ್ಕೂ ಮತ್ತು ಇನ್ನೊಂದು ರಾಜ್ಯಕ್ಕೆ ನೀರಿಗೋಸ್ಕರ ಗಲಾಟೆ ಆಗುವಂಥದ್ದನ್ನು ನೋಡ್ತೀವಿ. ಗಡಿಗೋಸ್ಕರ ಗಲಾಟೆ ಆಗುವಂಥದ್ದನ್ನು ನೋಡ್ತೀವಿ. ಜಾತಿಯ ಕಾರಣಕ್ಕೋಸ್ಕರ ಮಾತ್ರ ಇವತ್ತು ಸಮಾಜ ಒಡಿತಾ ಇಲ್ಲ. ಇವತ್ತು ಗಡಿಗೋಸ್ಕರ, ನೀರಿಗೋಸ್ಕರ, ಭಾಷೆಗೋಸ್ಕರ ಇವತ್ತು ಸಮಾಜ ಒಡಿತಾ ಇದೆ. ಹಾಗಾಗ್ಲಿಕ್ಕೋಗಿ ಸಮಾಜದಲ್ಲಿ ಸಾಮರಸ್ಯದ ಆ ಭಾವ ಪ್ರತಿಯೊಬ್ಬನಲ್ಲಿಯೂ ಮೂಡಬೇಕಾದ್ರೆ ನಾವು ಸ್ವಲ್ಪ ಯೋಚನೆಯನ್ನು ಮಾಡ್ಬೋದಾ? ಇವತ್ತು ನಾವು ನಮ್ಮ ಪಕ್ಕದ ಬೆಂಗಳೂರನ್ನು ನಾವು ನೋಡಲಿಕ್ಕೆ ಹೋದರೆ ನಾವು ನೋಡ್ತೀವಿ, ಅಲ್ಲಿ ಬೇರೆ ರಾಜ್ಯದಿಂದ ಬಂದವರು ಇಲ್ಲಿ ವ್ಯಾಪಾರವನ್ನು ಮಾಡ್ತಾರೆ, ಹಿಂದಿ ಭಾಷಿಗರು, ಅವರನ್ನು ಇಲ್ಲಿ ಇರಲಿಕ್ಕೆ ಬಿಡಬಾರ್ದು ಅಂತೇಳುವಂಥದ್ದನ್ನು ಒಂದು ಹೋರಾಟದ ರೀತಿಯಲ್ಲಿ ಯೋಚನೆಯನ್ನು ಮಾಡಿಕೊಂಡು ಆ ರೀತಿಯ ಪ್ರಯತ್ನಗಳಾಗುವಂಥದ್ದನ್ನು ನೋಡ್ತೀವಿ. 2 ವರ್ಷದ ಕೊಳಗೆ ಮಂಗಳೂರಿನಲ್ಲೇ ಈ ಪ್ರಯತ್ನ ಆಯಿತು. ಉಡುಪಿ ಮತ್ತು ಮಂಗಳೂರನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಈ ರೀತಿ ಹಿಂದಿ ಭಾಷಿಗರು ಅವರನ್ನು ಇಲ್ಲಿ ವ್ಯಾಪಾರಕ್ಕೆ ಬಿಡಬಾರ್ದು ಅಂತೇಳುವಂಥ ಹೋರಾಟವನ್ನು ಪ್ರಾರಂಭ ಮಾಡಿದರು. ಆದರೆ ನಮ್ಮ ಸಮಾಜದ ಬಂಧುಗಳು, ಹಿಂದೂಗಳು, ಅವರೆಲ್ಲರೂ ಕೂಡ ಈ ಸಮಾಜದಲ್ಲಿ ಒಂದಷ್ಟು ವ್ಯಾಪಾರವನ್ನು ಮಾಡ್ತಾ ಅವರು ಇಡೀ ನಮ್ಮ ಸಮಾಜಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಿರಂತರ ಮಾಡುವಂಥ ಆ ವ್ಯಕ್ತಿತ್ವ ಇರುವಂಥ ಆ ಕುಟುಂಬಗಳು ಯಾವುದೇ ದೇಶದ ಯಾವುದೇ ಭಾಗದಲ್ಲಿ ಜೀವನ ಮಾಡಬಹುದಾದಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬನಿಗೂ ಕೂಡ ಇದೆ. ಹಾಗಾಗ್ಲಿಕ್ಕೋಗಿ ಆ ಹಕ್ಕನ್ನು ಕಳ್ಕೊಳ್ಳುವಂಥದ್ದನ್ನು, ಕಸಿದುಕೊಳ್ಳುವಂಥ ಆ ಪ್ರಯತ್ನಗಳನ್ನು ಆ ರೀತಿ ಆಗದ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿರುವಂಥ ನಮ್ಮ ಯುವ ಸಮೂಹಕ್ಕೆ ಅದನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ಬೋದಾ? ಪ್ರತಿಯೊಬ್ಬನನ್ನು ಕೂಡ ಆದರ ಗೌರವದಿಂದ ಕಾಣುವಂಥ ಆ ಮಾನಸಿಕತೆ ನಮ್ಮ ಮನೆಯಲ್ಲಿ ಬೆಳೆಸುವಂಥದ್ದನ್ನು ಯೋಚನೆ ಮಾಡ್ಬೋದಾ? ನಾವು ನಮ್ಮ ಮನೆಗೆ ಎಲ್ಲರನ್ನ ಕರಿತೀವಿ, ಎಲ್ಲರ ಜೊತೆಗೆ ನಾವು ನಮ್ಮ ಮನೆಯಲ್ಲಿ ಊಟ ಉಪಚಾರಗಳನ್ನು ಮಾಡ್ತೀವಿ, ನಾವು ಎಲ್ಲ ಮನೆಗಳಿಗೆ ಹೋಗ್ತೀವಿ, ಎಲ್ಲ ಮನೆಗಳಲ್ಲಿ ಆಹಾರವನ್ನು ಸೇವಿಸ್ತೀವಿ. ಈ ರೀತಿಯಲ್ಲಿ ನಮ್ಮ ಜೀವನದ ಸಂಕಲ್ಪವನ್ನು ಮಾಡ್ತಾ ಸಮಾಜದಲ್ಲಿ ಸಾಮರಸ್ಯ ತರುವಂಥ ಆ ಪರಿಕಲ್ಪನೆಯ ಕೆಲಸವನ್ನು ನಾವು ಯೋಚನೆ ಮಾಡ್ಬೋದಾ? ಹಾಗಾಗ್ಲಿಕ್ಕೋಗಿ ಸಾಮರಸ್ಯ ಅಂತೇಳುವಂಥ ಆ ಯೋಚನೆ ನಮ್ಮ ಮನೆಗಳಲ್ಲಿ ಆಗಬೇಕು ಅಂತೇಳುವಂಥದ್ದು ಅಪೇಕ್ಷೆ. ಅದಾದ ನಂತರ ಸ್ವದೇಶಿ ಭಾವ. ನಾವು ಸ್ವದೇಶಿ ಅಂತೇಳಿ ಹೇಳಿದಾಗ ನಾವು ತಕ್ಷಣಕ್ಕೆ ಹೇಳ್ತೀವಿ ನಮ್ಮ ಮನೆಯಲ್ಲಿ ಟಿ ವಿ ಅದು ಸ್ವದೇಶಿ ಕಂಪೆನಿದು, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ತಂದಿದ್ದೀವಿ ಅದು ಸ್ವದೇಶಿ ಕಂಪೆನಿದು. ಆದರೆ ಈ ಟಿ ವಿ, ಫ್ರಿಡ್ಜು ಇದು ಮಾತ್ರ ಸ್ವದೇಶಿ ಆದರೆ ಸಾಕಾಗುವುದಿಲ್ಲ. ನನ್ನ ಭಾಷೆ ಇದು ಸ್ವದೇಶಿ ಆಗಿರುತ್ತಾ? ನಾನು ಹಸ್ತಾಕ್ಷರವನ್ನು ಹಾಕಬೇಕಾದ್ರೆ ನನ್ನ ಹಸ್ತಾಕ್ಷರ ಯಾವ ಭಾಷೆಯಲ್ಲಿದೆ?
ನನ್ನ ರಾಷ್ಟ್ರ ಭಾಷೆಯಲ್ಲಿದೆಯಾ, ನನ್ನ ಮಾತೃಭಾಷೆಯಲ್ಲಿದೆಯಾ, ಇದನ್ನು ಯೋಚನೆ ಮಾಡ್ಬೋದಾ? ಇನ್ನು ನನ್ನ ಉಡುಗೆ ತೊಡುಗೆ, ಇವತ್ತು ನಾವು ಸಮಾಜದಲ್ಲಿ ನೋಡಬೇಕಾದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಯಾವ ರೀತಿಯಲ್ಲಿ ಮೈಗೂಡಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬೋರ್ಡ್ಗಳನ್ನು ಹಾಕಿದ್ದಾರೆ, ಇದೇ ಧರಿಸನ್ನು ಧರಿಸಿ ನೀವು ಬರಬೇಕು ಅಂತ ಹೇಳುವಂಥದ್ದನ್ನು ಬೋರ್ಡನ್ನು ಹಾಕ್ತಾರೆ. ಆದರೆ ನಮ್ಮ ಸಂಸ್ಕೃತಿ, ಆ ಸಂಸ್ಕೃತಿಯನ್ನು ನನ್ನ ಮನೆಯಲ್ಲಿ ಉಳಿಸುವಂಥ ಆ ಹೊಣೆಗಾರಿಕೆ ನಮ್ಮದೆಲ್ಲರದ್ದು, ನಮ್ಮ ತಾಯಂದ್ರದ್ದಾಗಿರ್ಬೋದು, ನಮ್ಮ ಮನೆಯಲ್ಲಿರುವಂಥ ಯುವತಿಯರದ್ದಾಗಿರ್ಬೋದು, ಯುವಕರದ್ದಾಗಿರ್ಬೋದು. ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥ ಆ ಯೋಚನೆಗಳು ಪ್ರತಿಯೊಂದು ಮನೆಗಳಲ್ಲಿ ಕೂಡ ಆಗಬೇಕು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನನ್ನ ಮೌಲ್ಯವನ್ನು ಉಳಿಸುವಂಥ ಆ ರೀತಿಯ ಧರಿಸನ್ನು ಧರಿಸಬೇಕು. ತಲೆಗೆ ಹೂವನ್ನು ಮುಡಿಬೇಕು, ತಲೆಗೆ ಹಣೆಗೆ ತಿಲಕವನ್ನು ಇಡಬೇಕು, ಕೈಗೆ ಬಳೆಯನ್ನು ಹಾಕಬೇಕು. ಈ ರೀತಿಯ ಸಂಸ್ಕೃತಿ ನಮ್ಮದು. ಆದರೆ ಇವತ್ತಿನ ಯುವ ಪೀಳಿಗೆಗೆ ಇದನ್ನು ಹೇಳಿದಾಗ ಕಷ್ಟ ಆಗುತ್ತೆ. ತಲೆಗೆ ಹೂ ಮುಡಿಯುವಂಥದ್ದು, ಹಣೆಗೆ ತಿಲಕವನ್ನು ಇಡುವಂಥದ್ದು, ಕೈಗೆ ಬಳೆಯನ್ನು ಹಾಕುವಂಥದ್ದು. ಅಂದರೆ ಇವತ್ತಿನ ವ್ಯವಸ್ಥೆ ಇದೆಲ್ಲವನ್ನು ಬಿಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಯಾವುದೋ ಕಾಲೇಜಿಗೆ ಹೋದಾಗ ಆ ಕಾಲೇಜಲ್ಲಿ ಇದನ್ನು ಬಳಕೆ ಮಾಡಲಿಕ್ಕೆ ಅಲ್ಲಿ ವಿರೋಧ ಮಾಡ್ತಾ ಇರ್ಬೋದು. ಆ ಕಾರಣಕ್ಕೋಸ್ಕರ ಅವರ ಜೀವನದಲ್ಲೇ ಅದನ್ನು ಮರೆಯುವಂಥ ಆ ಕೆಲಸಗಳಾಗ್ತಾ ಇರುತ್ತೆ. ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ಮರಿತಾ ಹೋದಾಗ ನಮ್ಮ ದೇಶದ ಒಂದು ಸಂಸ್ಕೃತಿ ಇದು ಗೊತ್ತಿಲ್ಲದ ನಾಶದ ಅಂಚಿಗೆ ಹೋಗುತ್ತೆ. ಅದಕ್ಕೋಸ್ಕರ ಆ ರೀತಿಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಬೇಕಾದಂಥ ಆ ಹೊಣೆಗಾರಿಕೆ ನಮ್ಮದು. ಆ ರೀತಿಯಲ್ಲಿ ನಾವು ಯೋಚನೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಸ್ವದೇಶಿ ಉಡುಗೆ ತೊಡುಗೆಗಳು, ಸ್ವದೇಶಿ ಭಾಷೆ, ಸ್ವದೇಶಿ ಹಬ್ಬ ಹರಿದಿನಗಳು. ನಾವು ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಯಾವ ರೀತಿಯ ಹಬ್ಬವನ್ನು ಆಚರಣೆ ಮಾಡ್ತೀವಿ? ನಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ, ಹುಟ್ಟುಹಬ್ಬದ ಉದಾಹರಣೆಯನ್ನು ಹೇಳಬೇಕಾದ್ರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಒಬ್ಬ ಮಗು ಆ ಮನೆಗೆ ಕೇಕನ್ನು ತರ್ತೀವಿ, ಕ್ಯಾಂಡ್ಲನ್ನು ತರ್ತೀವಿ, ಕ್ಯಾಂಡ್ಲನ್ನು ಉರಿಸ್ತೀವಿ. ಕ್ಯಾಂಡ್ಲನ್ನು ಉರಿಸಿ ಆರಿಸುವಂಥ ಕೆಲಸಗಳನ್ನು ಮನೆಗಳಲ್ಲಿ ಮಾಡ್ತಾರೆ. ದೀಪವನ್ನು ಬೆಳಗಿಸುವಂಥ ಸಂಸ್ಕೃತಿ ನಮ್ಮದು, ದೀಪವನ್ನು ಆರಿಸುವಂಥ ಸಂಸ್ಕೃತಿ ನಮ್ಮದಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಆ ದೀಪವನ್ನು ಬೆಳಗಿಸುವಂಥ ಆ ಸಂಸ್ಕೃತಿಯನ್ನು ಉಳಿಸಬೇಕಾದಂಥ ಹೊಣೆಗಾರಿಕೆ ಯಾರ್ದು? ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯ ಕಾರಣಕ್ಕೋಸ್ಕರ ಇವತ್ತು ಕೆಲವೊಂದು ಸಂಗತಿಗಳು ಬಿಟ್ಟು ಹೋಗ್ತಾ ಇದೆ. ಹಾಗಾಗ್ಲಿಕ್ಕೆ ಹೋಗಿ ಅದನ್ನು ಉಳಿಸಬೇಕು ಅಂತೇಳುವಂಥದ್ದು ಇವತ್ತಿನ ಅಪೇಕ್ಷೆ. ಹಾಗಾಗ್ಲಿಕ್ಕೆ ಹೋಗಿ ನನ್ನ ಮನೆಯಲ್ಲಿ ಹಿಂದೂ ಪದ್ಧತಿಯ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಬೋದಾ? ಮನೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಮಗುವನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು, ದೇವಸ್ಥಾನದಲ್ಲಿ ಯಾವುದೋ ಒಂದು ಪೂಜೆಯನ್ನು ಕೊಡುವಂಥದ್ದು, ಗುರು ಹಿರಿಯರ ಪಾದವಕ್ಕೆ ನಮಸ್ಕಾರ ಮಾಡಿ ಅವರ ಹತ್ರ ಆಶೀರ್ವಾದವನ್ನು ತೆಗೊಳ್ಳುವಂಥದ್ದು. ಈ ರೀತಿಯ ಮೌಲ್ಯಗಳನ್ನು ಕಲಿಸ್ತಾ ಅವರಲ್ಲಿ ಸಂಸ್ಕಾರಗಳನ್ನು ಬೆಳೆಸ್ತಾ ಈ ಸಂಸ್ಕೃತಿಯನ್ನು ಉಳಿಸುವಂಥ ಆ ಜವಾಬ್ದಾರಿಗಳನ್ನು ನಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡ್ಬೋದಾ? ಅದಕ್ಕೋಸ್ಕರ ನಮ್ಮಲ್ಲಿ ಸ್ವದೇಶಿ ಭಾವ ಜಾಗೃತ ಆಗಬೇಕು ಅಂತೇಳುವಂಥದ್ದನ್ನು ಅಪೇಕ್ಷೆ ಪಟ್ಟುಕೊಂಡು ಹೇಳಿದ್ದ. ಇನ್ನು 5ನೇ ಸಂಗತಿ ಹೇಳಿರುವಂಥದ್ದು ನಾಗರಿಕ ಶಿಷ್ಟಾಚಾರ. ನಾವು ನೋಡ್ತೀವಿ, ಕಾನೂನು ಅಂತ ಹೇಳುವಂಥದ್ದು ಅದು ಸರ್ಕಾರ ತಂದಂಥದ್ದು. ಹಾಗಾಗ್ಲಿಕ್ಕೆ ಹೋಗಿ ಆ ಕಾನೂನು ಸರ್ಕಾರದ್ದು, ಅದನ್ನು ನಾನು ಪಾಲನೆ ಮಾಡಬೇಕು ಅಂತೇಳಿ ಇಲ್ಲ ಅಂತೇಳುವಂಥದ್ದು ಇವತ್ತಿನ ಯುವ ಸಮೂಹದ ಮನಸ್ಸಲ್ಲಿ ಬರುವಂಥದ್ದನ್ನು ನೋಡ್ತೀವಿ. ಸರ್ಕಾರದ ಕಾನೂನಿದೆ. ಬೈಕಲ್ಲಿ ಹೋಗಬೇಕಾದ್ರೆ, ಇಬ್ಬರು ಹೋಗಬೇಕಾದ್ರೆ ಇಬ್ಬರು ಕೂಡ ತಲೆಗೆ ಹೆಲ್ಮೆಟನ್ನು ಹಾಕಬೇಕು. ಆದರೆ ನಾವು ಬೈಕಲ್ಲಿ ಸವಾರಿ ಮಾಡಬೇಕಾದ್ರೆ ಒಬ್ಬರು ಹೆಲ್ಮೆಟ್ ಹಾಕ್ತೀವಿ, ಮುಂದುಗಡೆ ಪೊಲೀಸರು ನಿಂತಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಒಬ್ಬರನ್ನು ಇಳಿಸ್ತೀವಿ. ಆ ಪೊಲೀಸರ ಕಣ್ಣಿಗೆ ಕಾಣದಷ್ಟು ದೂರ ನಡೀತೀವಿ, ಮತ್ತೆ ಆ ಹಿಂಬದಿಯ ಸವಾರ ಆ ಬೈಕಲ್ಲಿ ಮತ್ತೆ ಕೂತ್ಕೊಂಡು ಹೋಗ್ತಾನೆ. ಆದರೆ ನಮ್ಮ ಒಂದು ಕಾನೂನಿನ ಆ ಪಾಲನೆ ಅದು ಶಿಷ್ಟಾಚಾರದ ಭಾಗ. ಅದು ಹಿರಿಯರನ್ನು ಗೌರವಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಶಿಷ್ಟಾಚಾರ. ಕಾನೂನನ್ನು ಪಾಲನೆ ಮಾಡಬೇಕು ಅಂತ ಹೇಳುವಂಥದ್ದು ಶಿಷ್ಟಾಚಾರ. ಸುಮ್ಮನೆ ಕಾನೂನನ್ನು ಹೇಳಲಿಲ್ಲ, ಅದು ಹೆಲ್ಮೆಟನ್ನು ಧರಿಸುವಂಥದ್ದು ನಮ್ಮ ಜೀವವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ. ಹಾಗಾಗ್ಲಿಕ್ಕೆ ಹೋಗಿ ಆ ರಕ್ಷಣೆ ಮಾಡುವ ಆ ಹೆಲ್ಮೆಟನ್ನು ಧರಿಸ್ತಾ ಕಾನೂನನ್ನು ಪಾಲನೆ ಮಾಡುವಂಥದ್ದು ನನ್ನ ಹೊಣೆಗಾರಿಕೆ ಅಂತ ಹೇಳುವಂಥ ಆ ಭಾವ ಯುವ ಸಮೂಹದ ಆ ಮಧ್ಯದಲ್ಲಿ ತರುವಂಥ ಯೋಚನೆಯನ್ನು ಮಾಡ್ಬೋದಾ? ಸಿಗ್ನಲ್ಗಳನ್ನು ಹಾಕ್ತಾರೆ. ಸಿಗ್ನಲ್ಗಳನ್ನು ಹಾಕಬೇಕಾದ್ರೆ ಆ ಸಿಗ್ನಲನ್ನು ಜಂಪ್ ಮಾಡಬಾರ್ದು ಅಂತೇಳುವಂಥದ್ದು ನಿಯಮ. ಆದರೆ ಅಲ್ಲಿ ಸುತ್ತ ಯಾರು ಪೊಲೀಸರು ಇಲ್ಲ ಅಂತೇಳಿ ಆದಾಗ ಸಿಗ್ನಲನ್ನು ಜಂಪ್ ಮಾಡುವಂಥದ್ದು. ರೈಲ್ವೆ ಗೇಟನ್ನು ಹಾಕಿರ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಅಪಾಯ ಇದೆ, ಅಲ್ಲಿ ರೈಲ್ವೆ ಕ್ರಾಸನ್ನು ಮಾಡಬಾರ್ದು. ಆ ರೈಲು ಹೋದ ನಂತರ, ಗೇಟನ್ನು ತೆರೆದ ನಂತರ
ಅಂತೇಳುವಂಥದ್ದು ನಿಯಮ. ಆದರೆ ನಮಗೆ ತಡ ಆಗುತ್ತೆ, ಸ್ವಲ್ಪ ಅವಸರ ಇದೆ, ಅದಕ್ಕೋಸ್ಕರ ಆ ಗೇಟನ್ನು ಹಾರಿಸಿ ಹೋಗ್ತೀವಿ, ಸಿಗ್ನಲನ್ನು ಜಂಪ್ ಮಾಡ್ತೀವಿ. ಇದು ಕಾನೂನಿನ ಉಲ್ಲಂಘನೆಯನ್ನು ಮಾಡುವಂಥದ್ದು. ಹಾಗಾಗ್ಲಿಕ್ಕೆ ಹೋಗಿ ಈ ರೀತಿಯ ಮಾನಸಿಕತೆ ನಮ್ಮಲ್ಲಿ ಬರಬಾರ್ದು. ಕಾನೂನಿನ ಪಾಲನೆ ನನ್ನ ಕರ್ತವ್ಯ ಅಂತೇಳುವಂಥ ಆ ಮಾನಸಿಕತೆ ನಮ್ಮದಾಗತ್ತಾ? ನನ್ನ ಮನೆಗೆ ಹಿರಿಯರು ಬಂದಾಗ ಹಿರಿಯರ ಮುಂದೆ ಕಾಲ ಮೇಲೆ ಕಾಲ ಹಾಕಿ ಕೂತ್ಕೊಳ್ಳುವಂಥದ್ದು ಇದು ಸಭ್ಯತೆ ಅಲ್ಲ. ಹಿರಿಯರ ಮುಂದೆ ವಿನಯತೆಯನ್ನು ನಾವು ವ್ಯಕ್ತಪಡಿಸಬೇಕು. ಬಂದಾಗ ಅವರನ್ನು ಆದರದಿಂದ ಮನೆಗೆ ಸ್ವೀಕಾರ ಮಾಡಬೇಕು, ಅವರಿಗೆ ಉಪಚಾರವನ್ನು ಮಾಡಬೇಕು. ಆ ರೀತಿಯ ಭಾವನೆ ನಮ್ಮಲ್ಲಿ, ಆ ಜಾಗೃತದ ಸ್ವಭಾವ ನಮ್ಮಲ್ಲಿ ತರುವಂಥ ಆ ಯೋಚನೆಗಳನ್ನು ಮಾಡ್ಬೋದಾ? ಬಸ್ಸಿನಲ್ಲಿ ಹೋಗಬೇಕಾದ್ರೆ ತುಂಬು ಗರ್ಭಿಣಿಯರು ಬಂದಾಗ ಅವರಿಗೆ ನಮ್ಮ ಸೀಟನ್ನು ಬಿಟ್ಟುಕೊಡುವಂಥದ್ದು, ಅಂಗವಿಕಲರು ಬಂದಾಗ ಅವರಿಗೆ ಸೀಟನ್ನು ಬಿಟ್ಟುಕೊಡುವಂಥದ್ದು, ವಯಸ್ಸಿನಲ್ಲಿ ಹಿರಿಯರು ಬಂದಾಗ ಅವರಿಗೆ ಸೀಟನ್ನು ಬಿಟ್ಟುಕೊಡುವಂಥದ್ದು. ಈ ರೀತಿಯ ಮಾನಸಿಕತೆ ಈ ಯುವ ಸಮೂಹದ ನಡುವಲ್ಲಿ ಆ ರೀತಿಯಲ್ಲಿ ತರುವಂಥದ್ದನ್ನು, ನಮ್ಮ ಮನೆಗಳಲ್ಲಿ ಆ ರೀತಿ ಕಲಿಸಿಕೊಡುವಂಥದ್ದನ್ನು ಯೋಚನೆ ಮಾಡ್ಬೋದಾ? ಇವತ್ತು ನಾವು ಕೂತವರು ಒಂದಷ್ಟು ಪ್ರೌಢರಿದ್ದೀವಿ ನಾವು, ಆದರೆ ನನ್ನ ಮನೆಯಲ್ಲಿರುವಂಥ ನನ್ನ ಪೀಳಿಗೆಯಿಂದ ಪೀಳಿಗೆಗೆ ಈ ರೀತಿಯ ಒಂದು ಜವಾಬ್ದಾರಿ, ಈ ಕರ್ತವ್ಯಗಳನ್ನು ಕಲಿಸುವಂಥ ಆ ಹೊಣೆಗಾರಿಕೆ ನಮ್ಮದು. ಅದಕ್ಕೋಸ್ಕರ ಹೇಳಿರುವಂಥದ್ದು ಈ ಪಂಚ ಪರಿವರ್ತನೆ ಅಂತೇಳುವಂಥದ್ದನ್ನು ಹೇಳಿದರು. ಇಡೀ ಸಮಾಜ ಈ ರೀತಿಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವಂಥ ಆ ಕೆಲಸಗಳು ನಿರಂತರ ನಮ್ಮ ಮನೆಗಳಲ್ಲೇ ಆದಾಗ ಈ ರಾಷ್ಟ್ರ ಶಕ್ತಿಶಾಲಿಯಾಗಿ ಬೆಳೆಯುತ್ತೆ. ಸಂಘದ ಅಪೇಕ್ಷೆ ಮತ್ತೇನಿಲ್ಲ. ಹಿಂದೂ ಸಂಘಟನೆ ಮಾಡಿಕೊಂಡು ಯಾವುದೋ ಒಂದು ಮತದ ವಿರುದ್ಧ ನಮ್ಮ ಏನು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಯೋಚನೆ ಅಲ್ಲ. ನಮ್ಮ ಇಡೀ ಸಮಾಜದ ಯೋಚನೆ ಏನು ಅಂತ ಹೇಳಿದರೆ, ಈ ಸಮಾಜವನ್ನು, ಹಿಂದೂ ಸಮಾಜವನ್ನು ಶಕ್ತಿಶಾಲಿ ಸಮಾಜವಾಗಿ ನಿರ್ಮಾಣ ಮಾಡಬೇಕು. ಅದರ ಮೂಲಕ ಈ ದೇಶವನ್ನು ಕಟ್ಟುವಂಥ ಆ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ದೇಶಭಕ್ತರ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಸಂಘದ ಅಪೇಕ್ಷೆ. ಹಾಗಾಗ್ಲಿಕ್ಕೋಗಿ ಇವತ್ತು ನಾವು ಈ ಹಿಂದೂ ಸಂಗಮ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಉಪಸ್ಥಿತರಾಗಿದ್ದೇವೆ. ನಮ್ಮೆಲ್ಲರ ಕರ್ತವ್ಯ ಇದೆ. ನಮ್ಮ ಮನೆಗಳಲ್ಲಿ, ನಮ್ಮ ಸುತ್ತಮುತ್ತ ಇರುವಂಥ ಮನೆಗಳಲ್ಲಿ ಒಂದಷ್ಟು ಪದ್ಧತಿಗಳನ್ನು ಉಳಿಸ್ತಾ ಬೆಳೆಸ್ತಾ ಪ್ರತಿಯೊಬ್ಬರಲ್ಲಿ ಕೂಡ ಆ ಜಾಗೃತದ ಸ್ವಭಾವವನ್ನು ತರುವಂಥ ಆ ಕೆಲಸಗಳನ್ನು ನಿರಂತರವಾಗಿ ನಾವು ಮಾಡ್ಬೋದಾ? ಇವತ್ತು ನಾವು ಇಲ್ಲಿ ಕೂತಾಗ ಒಂದಷ್ಟು ಸಂಗತಿಗಳನ್ನು ಕೇಳಿದ್ದೀವಿ. ಆದರೆ ಈ ಕೇಳಿದ ಈ ಸಂಗತಿಗಳನ್ನು ಇಲ್ಲೇ ಬಿಟ್ಟು ಹೋದರೆ ನಾವು ಇಷ್ಟು ಸಮಯವನ್ನು ನಾವೇನು ಕೊಟ್ಟಿದ್ದೀವೋ ಇದರ ಪರಿಣಾಮ ಆಗುವುದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ನಾವು ಯೋಚನೆ ಮಾಡಬೇಕು. ನನ್ನ ಮನೆಗಳಲ್ಲಿ ಒಂದಷ್ಟು ಸಂಸ್ಕೃತಿಯನ್ನು ಉಳಿಸುವಂಥ ಆ ಜವಾಬ್ದಾರಿ ನನ್ನದು, ಆ ಕರ್ತವ್ಯ ನನ್ನದು. ಇದು ಯಾವುದೋ ಸಂಘಟನೆಗೋಸ್ಕರ ಅಲ್ಲ, ನನ್ನ ದೇಶಕ್ಕೋಸ್ಕರ ಅಂತ ಹೇಳುವಂಥ ಆ ಭಾವ ನಮ್ಮಲ್ಲಿ ಉಳಿಸಿಕೊಳ್ಬೋದಾ? ನಾವು ಮಾಡ್ತಾ ಇರುವುದಷ್ಟೇ ನಮ್ಮ ದೇಶಕ್ಕೋಸ್ಕರ ಮಾಡುವಂಥ ಕೆಲಸ, ಯಾರದೇ ವ್ಯಕ್ತಿಗೋಸ್ಕರ ಅಲ್ಲ. ವ್ಯಕ್ತಿ ಶಾಶ್ವತನೂ ಅಲ್ಲ, ವ್ಯಕ್ತಿ ಪರಿಪೂರ್ಣನೂ ಅಲ್ಲ ಅಂತ ಹೇಳುವಂಥ ಧ್ಯೇಯವನ್ನೇ ಇಟ್ಟುಕೊಂಡು ಸಂಘ ಕೆಲಸವನ್ನು ಮಾಡಿದೆ. ಹಾಗಾಗ್ಲಿಕ್ಕೋಗಿ ನಮ್ಮ ಕೆಲಸ ಇರುವಂಥದ್ದು ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಷ್ಟ್ರ ಕಟ್ಟುವುದಕ್ಕೋಸ್ಕರ. ಆ ರೀತಿಯ ಆ ಭಾವನೆಯನ್ನು ನಮ್ಮಲ್ಲಿ ನಾವು ಜೋಡಿಸಿಕೊಳ್ತಾ ಈ ಹಿಂದೂ ಸಮಾಜದ ನಿರ್ಮಾಣದ ಆ ಕೆಲಸವನ್ನು ನಿರಂತರವಾಗಿ ನಾವು ಮಾಡಬೇಕಾಗಿದೆ. ಇವತ್ತು ನಾವು ಒಂದಷ್ಟು ಜನ ಈ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿದಾಗ ನಮ್ಮ ಭವಿಷ್ಯತ್ತಿನ ಭಾರತವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ. ಪೀಳಿಗೆಯಿಂದ ಪೀಳಿಗೆಗೆ ಈ ದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ನಮ್ಮ ಈ ರಾಷ್ಟ್ರವನ್ನು ಕಟ್ಟುವ ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಜೊತೆಗೂಡೋಣ ಅಂತೇಳುವಂಥದ್ದನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ.